ಪರಮ ಸತ್ಯವೇ ಪರಮ ಸತ್ಯವೇ ಕೇಳಿಸ್ತಾ ಇದೆ ಅಲ್ಲ ಪ್ರಭುಜಿ? ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಮುಂದುವರಿಸಿ. ಪರಮ ಸತ್ಯವೇ ಪರಮ ಪುರುಷ. ದೇವತೆಗಳು ಅಥವಾ ನಿಯಂತ್ರಕರು ನಿಸ್ಸಂದೇಹವಾಗಿ ವ್ಯಕ್ತಿಗಳು. ಆದರೆ ದೇವತೆಗಳು ಯಾರಿಂದ ನಿಯಂತ್ರಣ ಶಕ್ತಿ ಅಧಿಕಾರಗಳನ್ನು ಪಡೆಯುತ್ತಾರೋ ಆ ಪರಮ ಸತ್ಯವೇ ಪರಮ ಪುರುಷನು. ಸಂಸ್ಕೃತ ಪದವಾದ ಈಶ್ವರ ಅಂದರೆ ನಿಯಂತ್ರಕ, ದೇವರು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಆದರೆ ಪರಮ ಪುರುಷನನ್ನು ಪರಮೇಶ್ವರ ಎಂದೇ ಕರೆಯಲಾಗುತ್ತದೆ. ಪರಮ ಪುರುಷ ಅಥವಾ ಪರಮೇಶ್ವರ ಪರಮ ಪ್ರಜ್ಞೆಯ ವ್ಯಕ್ತಿತ್ವವುಳ್ಳವನು. ಅವನು ಅನ್ಯ ಮೂಲಗಳಿಂದ ಯಾವುದೇ ಶಕ್ತಿಯನ್ನು ಪಡೆಯುವುದಿಲ್ಲವಾದ್ದರಿಂದ ಪರಮ ಸ್ವತಂತ್ರನು. ವೇದ ಸಾಹಿತ್ಯದಲ್ಲಿ ಬ್ರಹ್ಮನನ್ನು ಪರಮ ದೇವತೆ ಎಂದು ಅಥವಾ ಇಂದ್ರ, ಚಂದ್ರ ಮತ್ತು ವರುಣ ಮೊದಲಾದ ದೇವತೆಗಳ ಅಧಿಪತಿ ಎಂದು ವರ್ಣಿಸಲಾಗಿದೆ. ಆದರೆ ಶ್ರೀಮದ್ ಭಾಗವತವು ಬ್ರಹ್ಮನೂ ಸಹ ತನ್ನ ಶಕ್ತಿ ಮತ್ತು ಜ್ಞಾನಗಳಿಗೆ ಸಂಬಂಧಿಸಿದಂತೆ ಸ್ವತಂತ್ರನಲ್ಲ ಎಂಬುದನ್ನು ದೃಢಪಡಿಸುತ್ತದೆ. ಬ್ರಹ್ಮನು ಪ್ರತಿ ಜೀವಿಯ ಹೃದಯವಾಸಿಯಾದ ಪರಮ ಪುರುಷನಿಂದ ವೇದಗಳ ರೂಪದಲ್ಲಿ ಜ್ಞಾನವನ್ನು ಪಡೆದನು. ಆ ಪರಮ ಪುರುಷನು ಪ್ರತಿಯೊಂದನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಲ್ಲನು. ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಯು ಪರಮ ಪುರುಷನ ವಿಭಿನ್ನಾಂಶವಾಗಿದೆ. ಇಂತಹ ಜೀವಿಗಳು ತಮ್ಮ ಶರೀರ ಅಥವಾ ಬಾಹ್ಯ ಲಕ್ಷಣಗಳ ಬಗ್ಗೆ ಪ್ರತಿಯೊಂದನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ತಿಳಿಯಬಹುದು. ಆದರೆ ಪರಮ ಪುರುಷನಿಗೆ ತನ್ನ ಬಾಹ್ಯ ಮತ್ತು ಆಂತರಿಕ ಲಕ್ಷಣಗಳೆಲ್ಲವೂ ಸ್ವಯಂ ವೇದ್ಯ. ಜನ್ಮಾದಿ ಅಸ್ಯ ಪದಗಳು ಸೃಷ್ಟಿ, ಸ್ಥಿತಿ ಅಥವಾ ಲಯಗಳ ಮೂಲನಾದ ಪರಮ ಪ್ರಜ್ಞಾಪುರುಷನನ್ನು ಸೂಚಿಸುತ್ತವೆ. ನಮ್ಮ ಸದ್ಯದ ಅನುಭವದಿಂದ ಕೂಡ ಯಾವುದೇ ಜಡವಸ್ತುವಿನಿಂದ ಹುಟ್ಟುವುದಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಆದರೆ ಜಡವಸ್ತುವು ಜೀವಿಯಿಂದ ಹುಟ್ಟಬಹುದು. ಉದಾಹರಣೆಗೆ, ಜೀವಿಯೊಂದಿಗೆ ಸಂಪರ್ಕದಿಂದ ಭೌತಿಕ ಶರೀರ ಕ್ರಿಯಾಶೀಲ ಯಂತ್ರವಾಗಿ ರೂಪುಗೊಳ್ಳುತ್ತದೆ. ಅಜ್ಞಾನಿಯಾದ ಮಾನವನು ಶಾರೀರಿಕ ಯಂತ್ರವನ್ನು ಜೀವಿ ಎಂದು ತಪ್ಪಾಗಿ ಭಾವಿಸುತ್ತಾನೆ. ಆದರೆ ವಾಸ್ತವ ಸಂಗತಿ ಎಂದರೆ ಜೀವಿಯು ಶಾರೀರಿಕ ಯಂತ್ರಕ್ಕೆ ಆಧಾರನು. ಜೀವೀಕರಣ ತನ್ನಿಂದ ದೂರ ಸರಿದ ಕೂಡಲೇ ಶಾರೀರಿಕ ಯಂತ್ರ ನಿರುಪಯುಕ್ತವಾಗುತ್ತದೆ. ಅಂತೆಯೇ ಪರಮ ಪುರುಷನು ಎಲ್ಲ ಲೌಕಿಕ ಶಕ್ತಿಯ ಆದಿಮೂಲ. ಈ ಸತ್ಯವನ್ನು ಸಕಲ ವೇದ ಸಾಹಿತ್ಯದಲ್ಲಿ ಹೇಳಲಾಗಿದೆ. ಹಾಗೂ ಆಧ್ಯಾತ್ಮಿಕ ವಿಜ್ಞಾನದ ಎಲ್ಲ ಪ್ರತಿಪಾದಕರು ಈ ಸತ್ಯವನ್ನು ಅಂಗೀಕರಿಸಿದ್ದಾರೆ. ಜೀವಶಕ್ತಿಯನ್ನು ಬ್ರಹ್ಮನ್ ಎಂದು ಕರೆಯಲಾಗಿದೆ. ಮಹಾನ್ ಆಚಾರ್ಯರಲ್ಲಿ ಒಬ್ಬರಾದ ಶ್ರೀಪಾದ ಶಂಕರಾಚಾರ್ಯರು ಬ್ರಹ್ಮನ್ ಸಾರಸತ್ವವೆಂದು ಮತ್ತು ವಿಶ್ವವು ಒಂದು ಪ್ರಕಾರವೆಂದು ಬೋಧಿಸಿದ್ದಾರೆ. ಸಕಲ ಶಕ್ತಿಗಳ ಆದಿಮೂಲವು ಜೀವ ಚೈತನ್ಯ ಮತ್ತು ಅವನನ್ನು ತರ್ಕಬದ್ಧವಾಗಿಯೇ ಪರಮ ಪುರುಷನೆಂದು ಅಂಗೀಕರಿಸಲಾಗಿದೆ. ಆದ್ದರಿಂದ ಅವನು ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವನ್ನು ಪ್ರಜ್ಞಾಪೂರ್ವಕ ತಿಳಿದವನು. ಅಂತೆಯೇ ತನ್ನ ಲೌಕಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗಳ ಪ್ರತಿ ಮೂಲೆ ತಿರುವುಗಳ ಪ್ರಜ್ಞೆಯುಳ್ಳವನು. ಅಪರಿಪೂರ್ಣ ಜೀವಿಗೆ ಸ್ವದೇಹದಲ್ಲೇ ಏನಾಗುತ್ತದೆ ಎಂಬುದರ ಅರಿವಿಲ್ಲ. ಅವನು ತನ್ನ ಆಹಾರ ಸೇವಿಸುತ್ತಾನೆ, ಆದರೆ ಆ ಆಹಾರ ಹೇಗೆ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ ಅಥವಾ ಅದು ಹೇಗೆ ಅವನ ದೇಹವನ್ನು ಪೋಷಿಸುತ್ತದೆ ಎಂಬುದು ಅವನಿಗೆ ತಿಳಿಯದು. ಜೀವಿ ಪರಿಪೂರ್ಣನಾದಾಗ ಸಂಭವಿಸುವ ಸಕಲವನ್ನೂ ಅವನು ಅರಿತಿರುತ್ತಾನೆ. ಪರಮ ಪುರುಷನು ಸಕಲ ಪರಿಪೂರ್ಣನಾದ್ದರಿಂದ ಸ್ವಾಭಾವಿಕವಾಗಿ ಎಲ್ಲ ವಿವರಗಳು ಅವನಿಗೆ ತಿಳಿದಿರುತ್ತವೆ. ಆದ್ದರಿಂದ ಶ್ರೀಮದ್ ಭಾಗವತದಲ್ಲಿ ಪರಿಪೂರ್ಣ ಪುರುಷನನ್ನು ವಾಸುದೇವನೆಂದು ಸಂಬೋಧಿಸಲಾಗಿದೆ. ವಾಸುದೇವ ಎಂದರೆ ಅವನು ಪೂರ್ಣ ಪ್ರಜ್ಞೆಯನ್ನು ಹೊಂದಿದ್ದು ಎಲ್ಲೆಡೆಯೂ ಇರುತ್ತಾನೆ ಮತ್ತು ಅವನ ಪೂರ್ಣ ಶಕ್ತಿಯು ಅವನ ಅಧೀನದಲ್ಲಿದೆ. ಇದೆಲ್ಲವನ್ನು ಶ್ರೀಮದ್ ಭಾಗವತದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಮತ್ತು ವಾಚಕರಿಗೆ ಇದೆಲ್ಲವನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಲು ವಿಪುಲ ಅವಕಾಶವಿದೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ತಿಲೋತ್ತಮ ಮಾತಾಜಿ, ಹರೇ ಕೃಷ್ಣ. ಆಧುನಿಕ ಯುಗದಲ್ಲಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತವನ್ನು ಪ್ರಾಯೋಗಿಕ ನಿದರ್ಶನದಿಂದ ಬೋಧಿಸಿದರು.
ಶ್ರೀ ಚೈತನ್ಯ ಮಹಾಪ್ರಭುಗಳ ನಿರ್ವ್ಯಾಜ್ಯ ಕೃಪೆಯಿಂದ ಶ್ರೀಮದ್ ಭಾಗವತದ ವಿಷಯಗಳನ್ನು ಒಳಹೊಕ್ಕು ನೋಡುವುದು ಸುಲಭ ಸಾಧ್ಯ. ಆದುದರಿಂದ ಶ್ರೀಮದ್ ಭಾಗವತದ ನೈಜ ಶ್ರೇಷ್ಠತೆಯನ್ನು ಅರ್ಥ ಮಾಡಿ. ಒಂದು ನಿಮಿಷ ಮಾತಾಜಿ, ನಾನು ಸ್ಕಿಪ್ ಮಾಡ್ತೇನೆ. ಒಂದು ನಿಮಿಷ. ಓದಿ ಮಾತಾಜಿ. ಅರ್ಥ ಮಾಡಿಕೊಳ್ಳಲು ವಾಚಕರಿಗೆ ಸಹಾಯವಾಗಲೆಂದು ಮಹಾಪ್ರಭುಗಳ ಜೀವನ ಮತ್ತು ಬೋಧನೆಗಳ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ಕೊಡಲಾಗಿದೆ. ಪ್ರತಿಯೊಬ್ಬರೂ ಶ್ರೀಮದ್ ಭಾಗವತವನ್ನು ಭಾಗವತದಿಂದ ಅರಿತುಕೊಳ್ಳಬೇಕೆಂಬುದು ಆಜ್ಞಾವಿಧಿ. ಶ್ರೀಮದ್ ಭಾಗವತವನ್ನು ಬದುಕಿನಲ್ಲಿ ಆಚರಿಸುವವರು ಭಾಗವತರು. ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮಪುರುಷನಾದುದರಿಂದ ಅವರು ವ್ಯಕ್ತಿಗತವಾಗಿ ಶಾಬ್ದಿಕವಾಗಿ ಭಗವಾನ್ ಮತ್ತು ಭಾಗವತ ಎರಡೂ ಹೌದು. ಅದರಿಂದ ವಿಶ್ವದ ಜನರಿಗೆ ಕಾರ್ಯಸಾಧ್ಯವಾದ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನು ಅರಿಯುವ ವಿಧಾನವನ್ನು ಅವರು ಬೋಧಿಸಿದ್ದಾರೆ. ಭಾರತದಲ್ಲಿ ಜನ್ಮ ತಾಳುವವರೆಲ್ಲರೂ ವಿಶ್ವದ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಬೇಕೆಂಬುದು ಅವರ ಇಚ್ಛೆಯಾಗಿತ್ತು. ಭಗವದ್ಗೀತೆಯಲ್ಲಿ ನಾವು ಯಾರ ಬಗ್ಗೆ ಪ್ರಾಥಮಿಕ ಮಾಹಿತಿ ಪಡೆಯುತ್ತೇವೆಯೋ ಆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ವಿಜ್ಞಾನವೇ ಶ್ರೀಮದ್ ಭಾಗವತವು. ಯಾರು ಶ್ರೀಕೃಷ್ಣನ ವಿಜ್ಞಾನದಲ್ಲಿ ಮದ್ಭಾಗವತ ಮತ್ತು ಭಗವದ್ಗೀತೆ ಪರಿಣತಿ ಗಳಿಸುತ್ತಾರೋ ಅಂತಹವರು ಮಾತ್ರ, ಅವರ ಸ್ಥಾನಮಾನ ಏನೇ ಇರಲಿ, ಶ್ರೀ ವಿಷ್ಣು ವಿಜ್ಞಾನದ ಅಧಿಕೃತ ಬೋಧಕರು ಅಥವಾ ಉಪದೇಶಕರಾಗಬಹುದು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಜಗತ್ತಿನಲ್ಲಿರುವ ಸಂಕಷ್ಟ ಪೀಡಿತ ಮಾನವರ ಒಳಿತಿಗಾಗಿ ಮಾನವ ಸಮಾಜಕ್ಕೆ ಶ್ರೀಕೃಷ್ಣ ವಿಜ್ಞಾನ ಅತ್ಯಗತ್ಯವಾಗಿದೆ. ತಮ್ಮ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಹಾಗೂ ವಿಶ್ವದ ಜನತೆಯ ಒಳಿತಿಗಾಗಿ ಶ್ರೀಕೃಷ್ಣ ವಿಜ್ಞಾನವನ್ನು ಕೈಗೆತ್ತಿಕೊಳ್ಳುವಂತೆ ನಾವು ಎಲ್ಲ ರಾಷ್ಟ್ರಗಳ ನಾಯಕರುಗಳಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ಶ್ರೀಮದ್ ಭಾಗವತದ ಬೋಧಕರಾದ ಮಹಾಪ್ರಭು ಶ್ರೀ ಚೈತನ್ಯರ ಜೀವನ ಮತ್ತು ಬೋಧೆಗಳ ಸಂಕ್ಷಿಪ್ತ ಚಿತ್ರ. ಭಗವತ್ ಪ್ರೇಮದ ಮಹಾನ್ ಪ್ರವರ್ತಕನಾಚಾರ್ಯರು ಭಗವಂತನ ಪವಿತ್ರ ನಾಮದ ಸಾಮೂಹಿಕ ಸಂಕೀರ್ತನೆಯ ಜನಕರೂ ಆದ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಕಾಬ್ದ 1407 ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ ಫೆಬ್ರವರಿ 1486ರಲ್ಲಿ ಫಲ್ಗುಣಿ ಪೂರ್ಣಿಮೆಯ ಸಂಜೆ ಬಂಗಾಳದ ನವದ್ವೀಪ ನಗರದ ಒಂದು ಭಾಗವಾದ ಶ್ರೀಧಾಮ ಮಾಯಾಪುರದಲ್ಲಿ ಅವತರಿಸಿದರು. ಮಹಾಪ್ರಭುಗಳ ತಂದೆಯಾದ ಶ್ರೀ ಜಗನ್ನಾಥ ಮಿಶ್ರರು ವಿದ್ವತ್ ಬ್ರಾಹ್ಮಣರು. ಸಿರ್ವಿಟ್ ಜಿಲ್ಲೆಯವರಾದ ಶ್ರೀ ಜಗನ್ನಾಥ ಮಿಶ್ರರು ಆ ಕಾಲಕ್ಕೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕೇಂದ್ರವೆಂದು ಹೆಸರುವಾಸಿಯಾಗಿದ್ದ ನವದ್ವೀಪದಲ್ಲಿ ವಿದ್ಯಾರ್ಥಿಯಾಗಿ ಬಂದು ನೆಲೆಸಿದರು. ನವದ್ವೀಪದ ಮಹಾನ್ ವಿದ್ವಾಂಸರಾದ ಶ್ರೀ ನೀಲಾಂಬರ ಚಕ್ರವರ್ತಿಯವರ ಪುತ್ರಿ ಶ್ರೀಮತಿ ಸಚೀದೇವಿಯವರನ್ನು ವಿವಾಹ ಮಾಡಿಕೊಂಡ ಅವರು ಗಂಗಾ ತೀರದಲ್ಲಿ ವಾಸ್ತವ್ಯ ಹೂಡಿದರು. ಜಗನ್ನಾಥ ಮಿಶ್ರರಿಗೆ ತಮ್ಮ ಪತ್ನಿ ಸಚೀದೇವಿಯಲ್ಲಿ ಅನೇಕ ಪುತ್ರಿಯರ ಜನನವಾಯಿತು. ಆದರೆ ಇವರಲ್ಲಿ ಬಹಳ ಜನ ಪುತ್ರಿಯರು ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದರು. ಉಳಿದ 2 ಪುತ್ರರಾದ ಶ್ರೀ ವಿಶ್ವರೂಪ ಮತ್ತು ವಿಶ್ವಂಬರರು ಕೊನೆಗೆ ಪಿತೃವಾತ್ಸಲ್ಯಕ್ಕೆ ಪಾತ್ರರಾದವು. 10ನೆಯ ಹಾಗೂ ಕೊನೆಯ ಮಗನಾದ ವಿಶ್ವಂಬರನು ಮುಂದೆ ನಿಮಾಯಿ ಪಂಡಿತನೆಂದು ಸನ್ಯಾಸಾಶ್ರಮ ಸ್ವೀಕರಿಸಿದ ಅನಂತರ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಎಂದು ವಿಖ್ಯಾತನಾದನು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನೆಕ್ಸ್ಟ್ ಮಂಜುಳಾ SG ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ನೋಡಿ ಮಾತಾಜಿ. ಭಗವಾನ್ ಶ್ರೀ ಎಸ್ ಪ್ರಭು. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು 48 ವರ್ಷಗಳ ಕಾಲ ತಮ್ಮ ಪರಮಾರ್ಥಿಕ ಲೀಲಾ ಕಾರ್ಯಗಳನ್ನು ನಡೆಸಿ ಶಕಾಬ್ದ 1455ರಲ್ಲಿ ಪೂರಿಯಲ್ಲಿ ಕಣ್ಮರೆಯಾದರು. ಮಹಾಪ್ರಭುಗಳು ತಮ್ಮ ಜೀವನದ 24 ವರ್ಷಗಳವರೆಗೆ ವಿದ್ಯಾರ್ಥಿಯಾಗಿ
ಮತ್ತು ಗೃಹಸ್ಥರಾಗಿ ನವದ್ವೀಪದಲ್ಲಿದ್ದರು. ಅವರ ಮೊದಲ ಪತ್ನಿ ಶ್ರೀಮತಿ ಲಕ್ಷ್ಮೀಪ್ರಿಯೆಯು ಚಿಕ್ಕ ವಯಸ್ಸಿನಲ್ಲಿಯೇ ಮಹಾಪ್ರಭುಗಳು ಮನೆಯಲ್ಲಿ ಇಲ್ಲದಿರುವಾಗ ಮರಣ ಹೊಂದಿದರು. ಪೂರ್ವ ಬಂಗಾಳದಿಂದ ಅವರು ಹಿಂದಿರುಗಿದಾಗ ಎರಡನೆಯ ಮದುವೆ ಮಾಡಿಕೊಳ್ಳಬೇಕೆಂದು ಅವರ ತಾಯಿ ಹೇಳಿಕೊಂಡರು. ಆದರೆ ಅವರು ಒಪ್ಪಿಕೊಂಡರು. ಶ್ರೀಮತಿ ವಿಷ್ಣುಪ್ರಿಯೆ ದೇವಿ ಅವರ ಎರಡನೆಯ ಪತ್ನಿ. ಮಹಾಪ್ರಭುಗಳು ಪತ್ನಿ ಶ್ರೀಮತಿ ವಿಷ್ಣುಪ್ರಿಯೆ ದೇವಿ 16 ವರ್ಷದ ಪ್ರಾಯದವಳಾಗಿರುವಾಗಲೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದರು. ಆದ್ದರಿಂದ ಆಕೆ ಮಹಾಪ್ರಭುಗಳಿಂದ ಪ್ರತ್ಯೇಕವಾಗಿದ್ದು ಜೀವನದಾದ್ಯಂತ ವಿರಹಿತೆಯಾಗಿಯೇ ಉಳಿಯಬೇಕಾಯಿತು. ಸನ್ಯಾಸಾಶ್ರಮ ಸ್ವೀಕರಿಸಿದ ಅನಂತರ ಮಹಾಪ್ರಭುಗಳು ತಮ್ಮ ತಾಯಿ ಶ್ರೀಮತಿ ಸಚಿದೇವಿಯವರ ಮನವಿಯ ಮೇರೆಗೆ ಜಗನ್ನಾಥಪುರಿಯನ್ನು ತಮ್ಮ ಕಾರ್ಯಕೇಂದ್ರವಾಗಿ ಮಾಡಿಕೊಂಡರು. ಮಹಾಪ್ರಭುಗಳು 24 ವರ್ಷಗಳ ಕಾಲ ಪುರಿಯಲ್ಲಿದ್ದರು. ಈ ಅವಧಿಯಲ್ಲಿ 6 ವರ್ಷಗಳ ಕಾಲ ಸತತವಾಗಿ ಶ್ರೀಮದ್ ಭಾಗವತವನ್ನು ಬೋಧಿಸುತ್ತಾ ಭಾರತದಾದ್ಯಂತ, ವಿಶೇಷವಾಗಿ ದಕ್ಷಿಣ ಭಾರತಾದ್ಯಂತ ಸಂಚರಿಸಿದರು. ಮಹಾಪ್ರಭು ಚೈತನ್ಯರು ಶ್ರೀಮದ್ ಭಾಗವತವನ್ನು ಬೋಧಿಸಿದಷ್ಟೇ ಅಲ್ಲದೆ ಅತ್ಯಂತ ಕಾರ್ಯಸಾಧ್ಯವಾದ ರೀತಿಯಲ್ಲಿ ಭಗವದ್ಗೀತೆಯ ಉಪದೇಶಗಳನ್ನು ಬೋಧಿಸಿದರು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ಚಿತ್ರಿಸಲಾಗಿದೆ. ಪಾರಮಾರ್ಥಿಕ ಜ್ಞಾನದ ಮಹಾನ್ ಗ್ರಂಥವಾದ ಇದರಲ್ಲಿ ಅವನ ಕೊನೆಯ ಉಪದೇಶವೇನೆಂದರೆ, ಯಾರೇ ಆಗಲಿ ಧಾರ್ಮಿಕ ಚಟುವಟಿಕೆಗಳ ಸಕಲ ವಿಧಗಳನ್ನು ತ್ಯಜಿಸಿ ತನ್ನನ್ನು ಭಗವಾನ್ ಶ್ರೀಕೃಷ್ಣ ಏಕೈಕ ಆರಾಧ್ಯ ದೈವವೆಂದು ಅಂಗೀಕರಿಸಬೇಕೆಂಬುದೇ ಆಗಿದೆ. ಅಂತಹ ಭಕ್ತರು ಎಲ್ಲಾ ರೀತಿಯ ಪಾಪಗಳಿಂದ ರಕ್ಷಿತರಾಗುವರೆಂದು ಹಂತಕ್ಕೆ ಕಾರಣವಿಲ್ಲ ಎಂದು ಭಗವಾನ್ ಶ್ರೀಕೃಷ್ಣನು ಆಶ್ವಾಸನೆ ಇತ್ತಿದ್ದಾನೆ. ಶ್ರೀಕೃಷ್ಣನ ನೇರ ಆದೇಶ ಮತ್ತು ಭಗವದ್ಗೀತೆಯ ಉಪದೇಶಗಳು ಇದ್ದರೂ ಸಹ ದುರಾದೃಷ್ಟವಶಾತ್ತರಾಗಿ ಬುದ್ಧಿಹೀನರು ಕೃಷ್ಣನು ಕೇವಲ ಒಬ್ಬ ಮಹಾನ್ ಇತಿಹಾಸ ಪುರುಷನೆಂದು ತಪ್ಪಾಗಿ ಗ್ರಹಿಸುತ್ತಾರೆ. ಆದ್ದರಿಂದ ಅವನನ್ನು ಆದಿದೇವೋತ್ತಮ ಪುರುಷನೆಂಬುದು ಒಪ್ಪಿಕೊಳ್ಳುವುದಿಲ್ಲ. ಇಂತಹ ಅಜ್ಞಾನಿ ಜನರು ಅನೇಕ ಮಂದಿ ಅಭಕ್ತರಿಂದ ತಪ್ಪು ಹಾದಿಗೆ ಎಳೆಯಲ್ಪಟ್ಟುತ್ತಿದ್ದಾರೆ. ಹೀಗಾಗಿ ಮಹಾನ್ ವಿದ್ವಾಂಸರು ಭಗವದ್ಗೀತೆಯ ಉದ್ದೇಶಗಳಿಗೆ ತಪ್ಪು ಅರ್ಥ ವಿವರಣೆ ಹೇಳಿದ್ದಾರೆ. ಶ್ರೀಕೃಷ್ಣನು ಅರ್ಥದಾನ ಹೊಂದಿದ ಅನಂತರ ಅನೇಕ ಮಂದಿ ಜ್ಞಾನ ವಿದ್ವಾಂಸರು ಭಗವದ್ಗೀತೆಯ 100 ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅವರಲ್ಲಿ ಅನೇಕರು ಸ್ವಾರ್ಥ ಮನೋಭಾವದಿಂದ ಪ್ರೇರಿತರಾದವರು. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಬುಕ್ಕಿತ್ತು ಪ್ರಭು, ಹಂಗಾಗಿ ಓದ್ಕೊಂಡೋದೆ, ಸಾರಿ. ಥ್ಯಾಂಕ್ ಯು. ಹರೇ ಕೃಷ್ಣ. ನೆಕ್ಸ್ಟ್ ವಿಜಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಾನ್ ಶ್ರೀ ಕೃಷ್ಣನೇ. ಆದರೆ ಈ ಸಲ ಅವರು ಜನಸಾಮಾನ್ಯರಿಗೆ, ಧಾರ್ಮಿಕರಿಗೆ ಮತ್ತು ತತ್ವಶಾಸ್ತ್ರಜ್ಞರಿಗೆ ಆದಿದೇವನಾದ ಮತ್ತು ಸರ್ವ ಕಾರಣಗಳ ಕಾರಣನಾದ ಶ್ರೀಕೃಷ್ಣನ ದಿವ್ಯ ಸ್ವರೂಪವನ್ನು ಬೋಧಿಸಲು ಭಗವದ್ ಭಕ್ತರಾಗಿ ಅವತರಿಸಿದರು. ವಜ್ರಭೂಮಿಯಲ್ಲಿ ವೃಂದಾವನ ರಜರಾಜನ ನಂದ ಮಹಾರಾಜ ಪುತ್ರನಾಗಿ ಹುಟ್ಟಿದ ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷನು. ಆದ್ದರಿಂದ ಅವನು ಸರ್ವ ಪೂಜಿತನು ಎಂಬುದು ಅವರ ಬೋಧನೆಗಳೇ ಸಾರಾಂಶ. ವೃಂದಾವನ ಧಾಮವು ಭಗವಂತನಿಗಿಂತ ಬೇರೆಯಾದುದಲ್ಲ, ಏಕೆಂದರೆ ಭಗವಂತನು ಅವತಾರವೆತ್ತಿದ ಈ ಧಾಮದ ಹೆಸರು, ಖ್ಯಾತಿ, ರೂಪ ಮತ್ತು ಪ್ರದೇಶ ಸಕಲವು ಪರಮಜ್ಞಾನವಾಗಿ ಭಗವಂತನೇ ಆಗಿವೆ. ಆದ್ದರಿಂದ ವೃಂದಾವನ ಧಾಮವು ಶ್ರೀಕೃಷ್ಣನಷ್ಟೇ ಪೂಜ್ಯವಾದುದು. ಶ್ರೀಕೃಷ್ಣನ ಪಾರಮಾರ್ಥಿಕ ಆರಾಧನೆಯ ಉತ್ಕೃಷ್ಟ ಪ್ರಕಾರವು ವ್ರಜಭೂಮಿಯ ಕನ್ಯೆಯರಿಂದ ಪರಿಶುದ್ಧ ಭಗವದ್ ಪ್ರೇಮದ ರೂಪದಲ್ಲಿ ಪ್ರದರ್ಶಿತವಾಯಿತು. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಪ್ರಕಾರವನ್ನು ಆರಾಧನೆಯ ಅತ್ಯುತ್ಕೃಷ್ಟ ವಿಧಾನ ಎಂದು ಅನುಮೋದಿಸುತ್ತಾರೆ. ಶ್ರೀಮದ್ ಭಾಗವತವು ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಒಂದು ನಿಷ್ಕಳಂಕ ಸಾಹಿತ್ಯ ಎಂದು ಅಂಗೀಕರಿಸುತ್ತಾರೆ. ಜೀವನದಲ್ಲಿ ಸಕಲ ಜೀವಿಗಳ
ಅಂತಿಮ ಗುರಿ ಎಂದರೆ ಶ್ರೀ ಭಗವತ್ ಪ್ರೇಮವನ್ನು ಸಂಪಾದಿಸುವುದು ಎಂದು ಅವರ ಬೋಧೆ. ಮಹಾಪ್ರಭು ಚೈತನ್ಯರ ಭಕ್ತರಾದ ಶ್ರೀ ಶೀಲ ವೃಂದಾವನ ದಾಸ ಠಾಕೂರ್, ಶ್ರೀ ಲೋಚನದಾಸ ಠಾಕೂರ್, ಶ್ರೀ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಶ್ರೀ ಕವಿಕರ್ಣಪುರ, ಶ್ರೀ ಪ್ರಮೋದಾನಂದ ಸರಸ್ವತಿ, ಶ್ರೀ ರೂಪಾ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಶ್ಯಾಮಾನಂದ ಗೋಸ್ವಾಮಿ, ಶ್ರೀ ನರೋತ್ತಮ ದಾಸ ಗೋಸ್ವಾಮಿ ಠಾಕೂರ್, ಶ್ರೀ ನರೋತ್ತಮ ದಾಸ ಠಾಕೂರ್ ಹಾಗೂ ಇತ್ತೀಚಿನ 200 ವರ್ಷಗಳಲ್ಲಿ ಶ್ರೀ ವಿಶ್ವನಾಥ ಚಕ್ರವರ್ತಿ, ಶ್ರೀ ಬಲದೇವ ವಿದ್ಯಾಭೂಷಣ, ಶ್ರೀ ಭಕ್ತ ವಿನೋದ ಠಾಕೂರ್ ಮತ್ತು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ನಮ್ಮ ಗುರುಗಳು. ಇವರೇ ಮೊದಲಾದ ಅನೇಕ ಮಂದಿ ಸುವಿಖ್ಯಾತ ವಿದ್ವಾಂಸರು ಮತ್ತು ಭಗವದ್ಭಕ್ತರು ಭಗವದ್ಭಕ್ತರು ಮಹಾಪ್ರಭುಗಳ ಜೀವನ ಮತ್ತು ನೀತಿ ಬೋಧನೆಗಳನ್ನು ಕುರಿತು ಸಂಪುಟಗಟ್ಟಲೆ ಗ್ರಂಥಗಳನ್ನು, ಸಾಹಿತ್ಯವನ್ನು ರಚಿಸಿದ್ದಾರೆ. ಈ ಎಲ್ಲಾ ಸಾಹಿತ್ಯವು ಆಚಾರ್ಯಗಳಿಂದ ಮನ್ನಣೆ ಪಡೆದು ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಮೊದಲಾದ ಶಾಸ್ತ್ರಗಳು, ಇತಿಹಾಸಗಳು ಮತ್ತಿತರ ಅಧಿಕೃತ ಸಾಹಿತ್ಯವನ್ನು ಆಧರಿಸಿದೆ. ಅವು ರಚನೆಯ ಸದೃಶ್ಯವಾಗಿವೆ, ನಿರೂಪಣೆಯಲ್ಲಿ ಅಪ್ರತಿಮವಾಗಿವೆ, ಪಾರಮಾರ್ಥಿಕ ಜ್ಞಾನದಿಂದ ತುಂಬಿವೆ. ದುರ್ದೈವವೆಂದರೆ ವಿಶ್ವದ ಜನರ ಇವುಗಳ ಬಗ್ಗೆ ಇನ್ನೂ ಅಜ್ಞಾನಿಗಳಾಗಿರುವುದು. ಬಹುಮಟ್ಟಿಗೆ ಸಂಸ್ಕೃತ ಮತ್ತು ಬಂಗಾಲಿ ಭಾಷೆಯಲ್ಲಿರುವ ಈ ಸಾಹಿತ್ಯ ಮುಂದೆ ಜಗತ್ತನ್ನು ಬೆಳಗಲಿದೆ ಮತ್ತು ಚಿಂತನಶೀಲ ಜನರ ಮುಂದೆ ಮಂಡಿತವಾಗಲಿದೆ. ಆಗ ಗುರು ಪರಂಪರೆಯ ಆಚಾರ್ಯರು ಅನುಮೋದಿಸದೇ ಇರುವ ಬೇರೆ ಬೇರೆ ಮಾಯಾ ವಿಧಾನಗಳಲ್ಲಿ ಶಾಂತಿ ಸಮೃದ್ಧಿಗಳನ್ನು ಹರಳಿಸುವ ವಿಫಲ ಪ್ರಯತ್ನ ನಡೆಸಿರುವ ಈ ಅಸ್ವಸ್ಥ ಪ್ರಪಂಚವು ಭಾರತದ ಹಿರಿಮೆ ಮತ್ತು ಪ್ರೇಮ ಸಂದೇಶಗಳಿಂದ ತುಂಬಿ ಹರಿಯಲಿದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ನೆಕ್ಸ್ಟ್ ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜೀವನ ಮತ್ತು ನೀತಿ ಬೋಧೆಗಳು ಈ ಸಂಕ್ಷಿಪ್ತ ವಿವರಣೆಯನ್ನು ಓದುವರು ಶೀಲ ವೃಂದಾವನದಾಸ ಠಾಕೂರು, ಶ್ರೀ ಚೈತನ್ಯ ಭಾಗವತ ಮತ್ತು ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಶ್ರೀ ಚೈತನ್ಯ ಚರಿತಾಮೃತ ಗ್ರಂಥಗಳನ್ನು ಓದುವ ಪಕ್ಷಕ್ಕೆ ಹೆಚ್ಚು ಪ್ರಯೋಜನ ಪಡೆಯುವರು. ಮಹಾಪ್ರಭುಗಳು ಪೂರ್ವ ಜೀವನವನ್ನು ಚೈತನ್ಯ ಭಾಗವತದ ಕೃತಿಗಳು ತುಂಬಾ ಆಕರ್ಷಕವಾಗಿ ಬರೆದಿದ್ದಾರೆ. ಇನ್ನು ಅವರ ಬೋಧನೆಗಳು ಸಂಬಂಧಿಸಿದಂತೆ ಚೈತನ್ಯ ಚರಿತಾಮೃತದಲ್ಲಿ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಈಗ ಅವು ಆಂಗ್ಲ ಭಾಷೆಯನ್ನು ಮಾತನಾಡುವ ಜನತೆಗೆ ಚೈತನ್ಯ ಮಹಾಪ್ರಭು ಉಪದೇಶಾಮೃತ ಎಂಬ ಗ್ರಂಥದಲ್ಲಿ ಲಭ್ಯವಿದೆ. ಒಂದು ನಿಮಿಷ. ಅದೇ ಇಲ್ಲಿ ಸ್ವಲ್ಪ ಇದಾಗಿದೆ, ಅದು ಅನುವಾದ ಮಾಡುವಾಗ ಇದು ಉಪದೇಶಾಮೃತ ಅಲ್ಲ, ವೇದಾಂತ ದರ್ಶನ ಅಂತ ಆಗ್ಬೇಕು. ಅದರಲ್ಲಿ ಲಭ್ಯ ಇದೆ. ಚೈತನ್ಯ ಮಹಾಪ್ರಭು ಉಪದೇಶ ವೇದಾಂತ ದರ್ಶನ ಎನ್ನುವ ಪುಸ್ತಕ ಉಂಟು, ಅದರಲ್ಲಿ ನಮಗೆ ಲಭ್ಯ ಇದೆ. ಹೆಚ್ಚು ಸ್ಫುಟ ಅಂದ್ರೆ ಅದರ ಸಾರವನ್ನ ಆಚಾರ್ಯರು ಟೀಚಿಂಗ್ಸ್ ಆಫ್ ಲಾರ್ಡ್ ಚೈತನ್ಯ ಅಂತ ಇಂಗ್ಲಿಷಲ್ಲಿ ವೇದಾಂತ ದರ್ಶನ ಅಂತ ಒಂದು ಗ್ರಂಥ ಉಂಟು, ಅದು ಅದರಲ್ಲಿ ಲಭ್ಯ ಇದೆ. ಇಲ್ಲಿ ಸ್ವಲ್ಪ ಅನುವಾದ ಮಾಡುವಾಗ ಅವರು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನ ನಾನು ಹೇಳಿದ್ದು. ನೀವು ಇದ್ರೆ ಇಲ್ಲಿ ಕರೆಕ್ಷನ್ ಮಾಡಿ. ವೇದಾಂತ ದರ್ಶನ ಉಪದೇಶ ರೂಪ ಗೋಸ್ವಾಮಿ ಬರೆದದ್ದು, ಚೈತನ್ಯ ಮಹಾಪ್ರಭುಗಳು ಶಿಷ್ಯರು. ಇಲ್ಲಿ ವೇದಾಂತ ದರ್ಶನ ಅಂತ ಆಗ್ಬೇಕು. ಓಕೆ, ನೆಕ್ಸ್ಟ್ ಮಾತಾಜಿ ನೀವು ಕಂಟಿನ್ಯೂ ಮಾಡಿ. ಶೀಲ ಮುರಾರಿ ಗುಪ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಮಕಾಲೀನರಾಗಿದ್ದು ಅವರ ಪರಮ ಭಕ್ತರಾಗಿದ್ದವರು. ವೈದ್ಯ ವೃತ್ತಿಯಲ್ಲಿ ತೊಡಗಿದ್ದವರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಪೂರ್ವ ಜೀವನದಲ್ಲಿ ದಾಖಲಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪುರಿಯಲ್ಲಿದ್ದಾಗ ಅವರು ಅಪಾಯಕಾರಿ ದರ್ಶನೆಯಾಗಿದ್ದು ಅಕ್ಷರಶಃ ಅವರ ಒಡನಾಡಿನ ನಾಡಿಯಾಗಿದ್ದು ಶೀಲ ದಾಮೋದರ ಗೋಸ್ವಾಮಿ ಅಥವಾ ಶೀಲ ಸ್ವರೂಪ ದಾಮೋದರ ಅವರು ಮಹಾಪ್ರಭುಗಳ ಜೀವನದ ಉದಾರತ್ವವನ್ನು ದಾಖಲಿಸಿದ್ದಾರೆ. ಈ ಇಬ್ಬರು ಭಕ್ತರು ಮಹಾಪ್ರಭುಗಳಿಗೆ ಸಂಬಂಧಿಸಿದ ಎಲ್ಲಾ ಕಾರ್ಯ ಘಟನೆ ಸಂಗತಿಗಳನ್ನು ದಾಖಲಿಸಿದ್ದಾರೆ. ಮುಂದೆ ಮಹಾಪ್ರಭುಗಳನ್ನು ಕುರಿತಂತೆ ಪ್ರಕಟವಾಗುವ ಎಲ್ಲಾ ಪುಸ್ತಕಗಳು ಶೀಲ ದಾಮೋದರ ಗೋಸ್ವಾಮಿ ಮತ್ತು ಮುರಾರಿ ಗುಪ್ತಾ ಅವರ ಕಡಚ ಟಿಪ್ಪಣಿ ಪುಸ್ತಕ
ರನ್ನೇ ಆಧರಿಸಿ ರಚಿತವಾಗಿದೆ. ಮಹಾಪ್ರಭು ಶಕಾಬ್ದ 1407ರಲ್ಲಿ ಪಾಲ್ಗುಣಿ ಪೂರ್ಣಿಮೆ ಸಂಜೆ ಅವತರಿಸಿದ್ರು. ಆ ದಿನ ಸಂಜೆ ಭಗವದ್ಗೀತೆಯಿಂದ ಚಂದ್ರಗ್ರಹಣವಿತ್ತು. ಗ್ರಹಣ ಕಾಲದಲ್ಲಿ ಗಂಗಾ ನದಿ ಅಥವಾ ಬೇರೆ ಯಾವುದೇ ಪವಿತ್ರ ನದಿಯಲ್ಲಿ ಮಿಂದು ಶುದ್ಧೀಕರಣತರವಾಗಿ ವೇದ ಮಂತ್ರ ಪಠಿಸುವುದು ಹಿಂದೂಗಳ ಪದ್ಧತಿ. ಚೈತನ್ಯ ಮಹಾಪ್ರಭುಗಳು ಜನಿಸಿದಾಗ ಇಡೀ ಭಾರತದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಪವಿತ್ರ ನಾಮ ಸಂಕೀರ್ತನೆ ಮೊಳಗುತ್ತಿತ್ತು. ಭಗವಂತನ ಈ 16 ಹೆಸರುಗಳನ್ನು ಅನೇಕ ಪುರಾಣಗಳು ಮತ್ತು ಉಪನಿಷತ್ಗಳಲ್ಲಿ ನಮೂದಿಸಲಾಗಿದೆ. ಅವನ್ನು ಈ ಯುಗದ ತಾರಕ ಬ್ರಹ್ಮ ನಾಮ ಎಂದು ವರ್ಣಿಸಲಾಗಿದೆ. ಭಗವಂತನ ಈ ಪುಣ್ಯ ನಾಮಗಳ ದೋಷರಹಿತ ಸಂಕೀರ್ತನೆಯಿಂದ ಪತಿತಾತ್ಮರು ಐಹಿಕ ಬಂಧನದಿಂದ ಮುಕ್ತಿ ಪಡೆಯುವುದು ಸಾಧ್ಯ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಭಾರತ ಒಳಗೆ ಮತ್ತು ಹೊರಗೆ ಭಗವಂತ ಅಸಂಖ್ಯಾತ ನಾಮಗಳೇ, ಅವೆಲ್ಲವೂ ಅಷ್ಟೇ ಶುಭವಾದವು, ಏಕೆಂದರೆ ಅವೆಲ್ಲ ದೇವೋತ್ತಮ ಪರಮಪುರುಷನೇ ಸೂಚಿಸುತ್ತೆ. ಆದರೆ ಈ ಯುಗಕ್ಕಾಗಿಯೇ ಈ 16 ಪುಣ್ಯ ನಾಮಗಳನ್ನು ವಿಶೇಷವಾಗಿ ಎತ್ತಿ ಹೇಳಲಾಗಿದ್ದು, ಜನತೆಗೆ ಇದರ ಪ್ರಯೋಜನ ಪಡೆಯಬೇಕು. ಶಾಸ್ತ್ರ ಶ್ರುತಿ ಸಿದ್ಧ ಧರ್ಮಗ್ರಂಥಗಳಲ್ಲಿ ನಿಯಮಗಳನ್ನು ಆಚರಿಸುವ ಮೂಲಕ ಯಶಸ್ಸನ್ನು ಸಾಧಿಸುವ ಮಹಾನ್ ಆಚಾರ್ಯರ ಮಾರ್ಗವನ್ನು ಅನುಸರಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅದೇ ಈ ಹರೇ ಕೃಷ್ಣ ಮಹಾಮಂತ್ರ ಎಲ್ಲರೂ ಇದನ್ನ ಜಪ ಮಾಡ್ಬೇಕು. ಓಕೆ, ಆ ಸಮಯದಲ್ಲಿ ಅವರೆಲ್ಲ ಇದರಲ್ಲಿ ಮುಗಿಸ್ತಾರೆ. ಇದನ್ನು ಆಚಾರ್ಯರು ಹೇಳ್ತಾರೆ, ಅನೇಕ ಪುರಾಣಗಳು ಉಪನಿಷತ್ತುಗಳು. ನಾನೊಂದು ಉಪನಿಷತ್ತಿಂದ ನಿನ್ನೆ ಶ್ಲೋಕ ಶೇರ್ ಮಾಡಿದ್ದೇನೆ, ಕಲಿಸಂತ್ರನ ಉಪನಿಷತ್ತಿಂದ. ಓಕೆ, ನಾರದರು ಪ್ರಶ್ನೆ ಮಾಡ್ತಾರೆ, ಹೀಗೆ ಕಲಿಯುಗವನ್ನ ದಾಟುವುದು ಸುಲಭವಾಗಿ, ತುಂಬಾ ಕಲಹದ ಯುಗ. ಅಲ್ಲಿ ಬ್ರಹ್ಮದೇವರು ನಾರದ್ ಮುನಿಗೆ ಹೇಳ್ತಾರೆ ಆ ಮಂತ್ರವನ್ನ. ಹರೇ ಕೃಷ್ಣ ಕಲಿಸಂತ್ರನ ಉಪನಿಷತ್ತು 5 ಮತ್ತು 6, 5ನೇ ಶ್ಲೋಕದಲ್ಲಿ ಈ ಮಂತ್ರ ಬರುತ್ತೆ, ಉಪದೇಶ ಮಾಡ್ತಾರೆ. ಹಾಗೆ ತುಂಬಾ ಬೃಹದ್ ನಾರದೀಯ ಪುರಾಣ, ಪದ್ಮ ಪುರಾಣ, ಗರುಡ ಪುರಾಣ, ತುಂಬಾ ಅಥರ್ವ ವೇದದಲ್ಲಿ, ಅನಂತ ಸಂಹಿತ, ತುಂಬಾ ಪುರಾಣದಲ್ಲಿ ಈ ಇದರ ವರ್ಣನೆ ಉಂಟು, ಇದರ ಉಲ್ಲೇಖ ಕೊಟ್ಟಿದ್ದಾರೆ. ಅವನು ಈ ಯುಗದ ತಾರಕ ಬ್ರಹ್ಮನಾಮ ಎಂದು ವರ್ಣಿಸಲಾಗಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ಭಗವಂತನ 16 ಹೆಸರುಗಳನ್ನು ಅನೇಕ ಪುರಾಣಗಳು ಮತ್ತು ಉಪನಿಷತ್ತುಗಳು ನಮೂದಿಸಲಾಗಿದೆ. ತುಂಬಾ ಇದರಲ್ಲಿ ಇದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಓಕೆ, ಯಾರು ಓದ್ತೀರಿ? ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಮಹಾಪ್ರಭುಗಳ ಅನುಕರಣೆ ಮತ್ತು ಚಂದ್ರಗ್ರಹಣ ಏಕಕಾಲದಲ್ಲಿ ಸಂಭವಿಸಿದವು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ನಿರ್ವಹಿಸಲಿದ್ದ ಕಾರ್ಯದ ಸ್ಪಷ್ಟ ಸೂಚನೆಯಾಗಿತ್ತು. ಕಲಹ ಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಯು ಮಹತ್ವವನ್ನು ಬೋಧಿಸುವುದೇ ಆ ಕಾರ್ಯವಾಗಿತ್ತು. ಈ ಯುಗದಲ್ಲಿ ಕ್ಷುಲ್ಲಕ ವಿಷಯಗಳಿಗೂ ಕಲಹಗಳಾಗುತ್ತವೆ. ಆದ್ದರಿಂದಲೇ ಶಾಸ್ತ್ರಗಳು ಸಾಕ್ಷಾತ್ಕಾರಕ್ಕಾಗಿ ಭಗವಂತನ ನಾಮ ಸಂಕೀರ್ತನೆ ಎಂಬ ಸರ್ವಸಮಾನ ವೇದಿಕೆಯನ್ನು ಈ ಯುಗಕ್ಕೆ ಎತ್ತಿ ಹೇಳಿದೆ. ಜನರು ತಮ್ಮ ತಮ್ಮ ಭಾಷೆಗಳಲ್ಲಿ ಸುಮಧುರ ಸುಸ್ವರ ಗೀತೆಗಳಲ್ಲಿ ಭಗವಂತನ ಗುಣಗಾನ ಮಾಡಲು ಸಭೆಗಳನ್ನು ಏರ್ಪಡಿಸಬಹುದು. ಯಾವ ಕುಂದು ಇಲ್ಲದಂತೆ ಅಂತಹ ಕಾರ್ಯಕ್ರಮಗಳನ್ನು ನಡೆಸಿದರೆ ಭಾಗವಹಿಸುವವರು ತ್ರಾಸದಾಯಕ ವಿಧಾನಗಳನ್ನು ಅನುಸರಿಸಿ ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವುದು ಖಚಿತ. ಅಂತಹ ಕಾರ್ಯಕ್ರಮದ ಮೂಲಕ ಜ್ಞಾನಿಗಳು ಮತ್ತು ಮೂರ್ಖರು, ಬಡವರು, ಶ್ರೀಮಂತರು, ಹಿಂದೂಗಳು ಮತ್ತು ಮುಸ್ಲಿಮರು, ಆಂಗ್ಲರು ಮತ್ತು ಭಾರತೀಯರು, ಚಂಡಾಲರು ಮತ್ತು ಬ್ರಾಹ್ಮಣರು, ಹೀಗೆ ಪ್ರತಿಯೊಬ್ಬರು ದಿವ್ಯನಾಮ ಸಂಕೀರ್ತನೆಯನ್ನು ಕೇಳಬಹುದು. ತನ್ಮೂಲಕ ಹೃದಯ ಎಂಬ ಕನ್ನಡಿಗ ಮೆಚ್ಚಿಕೊಂಡಿರುವ ಐಹಿಕ ಸಂಘವೆಂದು ಧೂಳನ್ನು ನಿವಾರಿಸಿಕೊಳ್ಳಬಹುದು. ಮಹಾಪ್ರಭುಗಳು ಈ ಕಾರ್ಯೋದ್ದೇಶವನ್ನು ದೃಢಪಡಿಸಲು ಜಗತ್ತಿನ ಎಲ್ಲಾ ಜನರು ಮನುಕುಲದ ವಿಶ್ವಧರ್ಮಕ್ಕಾಗಿ ಭಗವಂತನ ನಾಮಸ್ಮರಣೆಯನ್ನು ಒಂದು ವೇದಿಕೆಯಾಗಿ ಅಂಗೀಕರಿಸುವರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದಿವ್ಯನಾಮ ಸಂಕೀರ್ತನವು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರದೊಂದಿಗೆ ಆರಂಭವಾಯಿತು. ತಾಯಿಯ ತೊಡೆಯ ಮೇಲೆ ಪವಡಿಸಿದ್ದಾಗ ಸುತ್ತ ಇದ್ದ ಮಹಿಳೆಯರು ದಿವ್ಯನಾಮ ಸಂಕೀರ್ತನೆ ಮಾಡಿ ಚಪ್ಪಾಳೆ ತಟ್ಟಿದೊಡನೆಯೇ ಮಹಾಪ್ರಭುಗಳು ಅಳುವುದನ್ನು ನಿಲ್ಲಿಸುತ್ತಿದ್ದರು. ಅಕ್ಕಪಕ್ಕದವರು ಈ ವಿಚಿತ್ರ ಘಟನೆಯನ್ನು ಭಯಚಕಿತರಾಗಿ ಪೂಜ್ಯ ಭಾವನೆಯಿಂದ ವೀಕ್ಷಿಸುತ್ತಿದ್ದರು. ಕೆಲವೊಮ್ಮೆ ಚಿಕ್ಕ ಬಾಲಿಕೆಯರು ಮಹಾಪ್ರಭುಗಳನ್ನು ಅಳಿಸಿ ಅನಂತರ ಭಗವಂತನ ದಿವ್ಯನಾಮ ಸಂಕೀರ್ತನೆ ಮಾಡಿ ಸಮಾಧಾನ ಪಡಿಸುತ್ತಿದ್ದರು. ಹೀಗೆ ಮಹಾಪ್ರಭುಗಳು ಬಾಲ್ಯದಿಂದಲೇ ದಿವ್ಯನಾಮ ಸಂಕೀರ್ತನದ ಮಹತ್ವವನ್ನು ಬೋಧಿಸಲಾರಂಭಿಸಿದರು. ಬಾಲ್ಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು
ಆ ಪ್ರಭುಗಳು ನಿಮಾಯಿ ಎಂದು ಕರೆಯುತ್ತಿದ್ದರು. ಮಹಾಪ್ರಭುಗಳು ತಮ್ಮ ತಂದೆಯ ಮನೆಯ ಅಂಗಳದಲ್ಲಿದ್ದ ನಿಂಬವೃಕ್ಷ ಬೇವಿನ ಮರ ಈ ಕೆಳಗೆ ಜನಿಸಿದ್ದರಿಂದ ವಾತ್ಸಲ್ಯಮಯಿಯಾದ ಅವರ ತಾಯಿ ಮಗನಿಗೆ ಈ ಹೆಸರನ್ನು ಇಟ್ಟಿದ್ದರು. ಮಹಾಪ್ರಭುಗಳಿಗೆ 6 ತಿಂಗಳಾಗಿದ್ದಾಗ ಅನ್ನಪ್ರಶಾನ ಸಮಾರಂಭವನ್ನು ನೆರವೇರಿಸಲಾಯಿತು. ಆಗ ಮಹಾಪ್ರಭುಗಳು ತಮ್ಮ ಭವಿಷ್ಯದ ಕಾರ್ಯಗಳ ಸೂಚನೆ ನೀಡಿದರು. ಇಂತಹ ಸಂದರ್ಭದಲ್ಲಿ ಮಗುವಿನ ಭಾವಿ ಧೋರಣೆ ಪ್ರವೃತ್ತಿಗಳನ್ನು ತಿಳಿಯಲು ಅದಕ್ಕೆ ನಾಣ್ಯಗಳನ್ನು ಮತ್ತು ಗ್ರಂಥಗಳನ್ನು ತೋರಿಸುವುದು ಆಗಿನ ವಾಡಿಕೆ. ಮಹಾಪ್ರಭುಗಳಿಗೆ ಒಂದು ಬದಿಯಿಂದ ನಾಣ್ಯಗಳನ್ನು ಮತ್ತೊಂದು ಬದಿಯಿಂದ ಶ್ರೀಮದ್ ಭಾಗವತವನ್ನು ತೋರಿಸಲಾಯಿತು. ಮಹಾಪ್ರಭುಗಳು ನಾಣ್ಯಗಳ ಬದಲು ಶ್ರೀಮದ್ ಭಾಗವತವನ್ನು ಹಿಡಿದುಕೊಂಡರು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನೆಕ್ಸ್ಟ್ ಸುಲತಾ ನಾಯಕ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಹಾಪ್ರಭುಗಳು ಅಂಬೆಗಾಲಿಡುವ ಶಿಶುವಾಗಿದ್ದಾಗ ಒಂದು ದಿನ ಅಂಗಳದಲ್ಲಿ ಸರ್ಪವೊಂದು ಅವರ ಮುಂದೆ ಕಾಣಿಸಿಕೊಂಡಿತು. ಮಹಾಪ್ರಭುಗಳು ಅವರೊಂದಿಗೆ ಆಟವಾಡತೊಡಗಿದರು. ಇದನ್ನು ಕಂಡ ಮನೆ ಮಂದಿಯೆಲ್ಲ ಭಯಚಕಿತರಾದರು. ಕೆಲ ಸಮಯದ ಬಳಿಕ ಸರ್ಪ ಹೊರಟುಹೋಯಿತು. ತಾಯಿ ಮಗುವನ್ನೆತ್ತಿಕೊಂಡು ಹೋದರು. ಇನ್ನೊಮ್ಮೆ ಕಳ್ಳನೊಬ್ಬ ಅವರ ಆಭರಣಗಳನ್ನು ಕದಿಯಲೆಂದು ಅವರನ್ನು ಅಪಹರಿಸಿದನು. ದಿಗ್ಭ್ರಾಂತನಾಗಿದ್ದ ಕಳ್ಳನು ಏಕಾಂತ ಸ್ಥಳದಲ್ಲಿ ಆಭರಣಗಳನ್ನು ಕಳಚಿಕೊಳ್ಳಲು ಅತ್ತಿಂದಿತ್ತ ಅಲೆಯುತ್ತಿದ್ದಾಗ ಮಹಾಪ್ರಭುಗಳು ಅವನ ಭುಜದ ಮೇಲೆ ಸುಖ ಪ್ರವಾಸವನ್ನೇ ಗೈದರು. ಕಳ್ಳನು ಅತ್ತಿತ್ತ ಅಲೆಯುತ್ತ ಕೊನೆಗೆ ಜಗನ್ನಾಥ ಮಿಶ್ರರ ಮನೆಯ ಮುಂಭಾಗಕ್ಕೆ ಬಂದನು. ತನ್ನನ್ನು ಹಿಡಿಯುವರೆಂಬ ಭೀತಿಯಿಂದ ಮಗುವನ್ನು ಕೆಳಗಿಳಿಸಿದನು. ಆತಂಕಗೊಂಡಿದ್ದ ತಂದೆ ತಾಯಿಗಳು ಮತ್ತು ಬಂಧುಗಳು ಮಗುವನ್ನು ಕಂಡು ಸಂತೋಷಗೊಂಡರು. ಒಮ್ಮೆ ಬ್ರಾಹ್ಮಣ ಯಾತ್ರಿಕನೊಬ್ಬನನ್ನು ಜಗನ್ನಾಥ ಮಿಶ್ರರ ಮನೆಯಲ್ಲಿ ಬರಿ ಮಾಡಿಕೊಳ್ಳಲಾಯಿತು. ಈ ಬ್ರಾಹ್ಮಣನು ದೇವರಿಗೆ ನೈವೇದ್ಯ ಮಾಡುತ್ತಿದ್ದಾಗ ಅಲ್ಲಿಗೆ ಬಂದ ಮಹಾಪ್ರಭುಗಳು ನೈವೇದ್ಯಕ್ಕಿಟ್ಟಿದ್ದನ್ನು ತೆಗೆದುಕೊಂಡರು. ನೈವೇದ್ಯಕ್ಕಿಟ್ಟಿದ್ದ ಆಹಾರ ವಸ್ತುಗಳನ್ನು ಮಗು ಮುಟ್ಟಿದ್ದರಿಂದ ಮೈಲಿಗೆಯಾಯಿತೆಂದು ಅದನ್ನು ಬಿಟ್ಟು ಬ್ರಾಹ್ಮಣ ನೈವೇದ್ಯಕ್ಕೆ ಮತ್ತೊಮ್ಮೆ ಅಡಿಗೆ ಮಾಡಬೇಕಾಯಿತು. ಮಗದೊಮ್ಮೆ ನೈವೇದ್ಯಕ್ಕೆ ಅಡಿಗೆ ಮಾಡಿದಾಗಲೂ ಹೀಗೆ ಆಯಿತು. 3ನೇ ಬಾರಿಯೂ ಹೀಗೆ ಆದಾಗ ಮಗುವನ್ನು ತೊಟ್ಟಿಲಿಗೆ ಹಾಕಲಾಯಿತು. ರಾತ್ರಿ 12 ಗಂಟೆ ಸಮಯದಲ್ಲಿ ಮುಚ್ಚಿದ್ದ ತಮ್ಮ ಕೊಠಡಿಗಳಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಬ್ರಾಹ್ಮಣನು ವಿಶೇಷವಾಗಿ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಿದನು. ಆಗ ಹಿಂದಿನಂತೆಯೇ ಮಹಾಪ್ರಭು ಶಿಶುವು ಯಾತ್ರಿಕನ ಮುಂದೆ ಪ್ರತ್ಯಕ್ಷವಾಗಿ ನೈವೇದ್ಯವನ್ನು ಮುಟ್ಟಿತು. ಬ್ರಾಹ್ಮಣ ಅಳಲು ಶುರು ಮಾಡಿದನು. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರಿಂದ ಯಾರಿಗೂ ಅವನ ಆಳು ಕೇಳಲಿಲ್ಲ. ಆ ಸಮಯದಲ್ಲಿ ಮಹಾಪ್ರಭುಗಳು ತನ್ನ ಅದೃಷ್ಟವಂತ ಬ್ರಾಹ್ಮಣನ ಮುಂದೆ ಪ್ರತ್ಯಕ್ಷವಾಗಿ ತಾನು ಸ್ವಯಂ ಶ್ರೀಕೃಷ್ಣನೆಂದು ತಮ್ಮ ಗುರುತನ್ನು ತಿಳಿಸಿದರು. ಬ್ರಾಹ್ಮಣನು ಈ ಘಟನೆಯನ್ನು ಯಾರಿಗೂ ಹೇಳಕೂಡದೆಂದು ನಿಷೇಧಿಸಿ ಮಗು ತನ್ನ ತಾಯಿಯ ತೊಡೆಗೆ ಮರಳಿತು. ಮಹಾಪ್ರಭುಗಳ ಬಾಲ್ಯದಲ್ಲಿ ಇಂಥ ಹಲವಾರು ಘಟನೆಗಳು ನಡೆದದ್ದು ಉಂಟು. ಅವರು ಕೆಲವೊಮ್ಮೆ ತುಂಟ ಬಾಲಕನಾಗಿ ಗಂಗೆಯಲ್ಲಿ ಮೀಯುತ್ತಿದ್ದ ಮಡಿವಂತ ಬ್ರಾಹ್ಮಣರನ್ನು ಕೀಟಲೆ ಮಾಡುತ್ತಿದ್ದರು. ಶಾಲೆಗೆ ಹೋಗುವ ಬದಲು ತಮ್ಮ ಮೇಲೆ ನೀರೆರಚುತ್ತಾನೆಂದು ಬ್ರಾಹ್ಮಣರು ಅವರ ತಂದೆಯ ಬಳಿ ದೂರು ಹೇಳಿದಾಗ ಮಹಾಪ್ರಭುಗಳು ಶಾಲೆಯ ಉಡುಪು ಹಾಗೂ ಪುಸ್ತಕಗಳೊಂದಿಗೆ ಅದೇ ತಾನೇ ಶಾಲೆಯಿಂದ ಹಿಂದಿರುಗುತ್ತಿರುವಂತೆ ತಂದೆಯ ಎದುರು ಪ್ರತ್ಯಕ್ಷರಾಗುತ್ತಿದ್ದರು. ತಮಗೆ ಒಳ್ಳೆಯ ಗಂಡಂದಿರನ್ನು ಕರುಣಿಸಲೆಂದು ಸ್ನಾನಘಟ್ಟದಲ್ಲಿ ಶಿವಪೂಜೆಯಲ್ಲಿ ತೊಡಗಿದ್ದ ಹುಡುಗಿಯರೊಡನೆಯೂ ಅವರು ವಿನೋದವಾಡುತ್ತಿದ್ದರು. ಹಿಂದೂ ಕುಟುಂಬಗಳ ಅವಾಯಿತ ಕನ್ಯೆಯರು ಈ ರೀತಿಯ ಶಿವಪೂಜೆಯಲ್ಲಿ ತೊಡಗುವುದು ಆಗ ಸಾಮಾನ್ಯವಾಗಿತ್ತು. ಒಮ್ಮೆ ಅವರು ಶಿವಪೂಜೆಯಲ್ಲಿ ತೊಡಗಿದಾಗ ಮಹಾಪ್ರಭುಗಳು ತುಂಟನಾಗಿ ಅವರ ಮುಂದೆ ಪ್ರತ್ಯಕ್ಷಗೊಂಡು, ನನ್ನ ಪ್ರಿಯ ಸೋದರಿಯರೇ, ಭಗವಾನ್ ಶಿವನಿಗೆ ನೈವೇದ್ಯ ಮಾಡಲು ತಂದಿರುವುದನ್ನೆಲ್ಲ ನನಗೆ ಕೊಡಿ. ಭಗವಾನ್ ಶಿವನು ನನ್ನ ಭಕ್ತ, ಪಾರ್ವತಿ ನನ್ನ ದಾಸಿ. ನೀವು ನನ್ನನ್ನು ಪೂಜಿಸಿದರೆ ಶಿವನಾದಿಯಾಗಿ ಎಲ್ಲಾ ದೇವತೆಗಳು ತೃಪ್ತರಾಗುವರು ಎಂದು ಹೇಳಿದರು. ಕೆಲವರು ಹಾಗೆ ಮಾಡಲು ನಿರಾಕರಿಸಿದರೆ ತುಂಟ ಮಹಾಪ್ರಭುಗಳು ನಿಮಗೆ ಮುಂಚಿನ ಪತ್ನಿಯರಿಂದ 7 ಮಕ್ಕಳುಳ್ಳ ಮುದುಕು ಗಂಡಸಿನೊಂದಿಗೆ ಮದುವೆಯಾಗುವುದು ಶಾಪ ಕೊಡುತ್ತಿದ್ದರು. ಕೆಲವರು ಭಯದಿಂದ, ಇನ್ನು ಕೆಲವು ಹುಡುಗಿಯರು ಪ್ರೀತಿಯಿಂದ ನಾನಾ ಬಗೆಯ ಭಕ್ಷ್ಯಗಳನ್ನು ಅವರಿಗೆ ನೀಡುತ್ತಿದ್ದರು. ಅಂಥವರಿಗೆ ಮಹಾಪ್ರಭುಗಳು ಯುವಕ ಗಂಡಂದಿರನ್ನು ಪಡೆದು ಅನೇಕ ಮಕ್ಕಳ ತಾಯಿಯಾಗಿರಿ ಎಂದು ಹರಸಿದ್ದರು. ಇಂತಹ ಆಶೀರ್ವಾದಗಳು ಹುಡುಗಿಯರಿಗೆ
ಹಿಗ್ಗನ್ನುಂಟು ಮಾಡುತ್ತಿದ್ದವು. ಆದರೂ ಹುಡುಗಿಯರು ಆಗಿಂದಾಗೆ ಈ ಘಟನೆಗಳ ಬಗ್ಗೆ ತಮ್ಮ ತಾಯಂದಿರ ಬಳಿ ದೂರು ಹೇಳುತ್ತಿದ್ದರು. ಹೀಗೆ ಮಹಾಪ್ರಭುಗಳು ತಮ್ಮ ಬಾಲ್ಯವನ್ನು ಕಳೆದರು. ಅವರು ಕೇವಲ 16 ವರ್ಷದವರಿದ್ದಾಗಲೇ ತಮ್ಮದೇ ಆದ ಚತುಷ್ಪಾಠಿಯನ್ನು ಬ್ರಾಹ್ಮಣರು ನಡೆಸುವ ಹಳ್ಳಿಯ ಶಾಲೆ ಆರಂಭಿಸಿದರು. ಈ ಶಾಲೆಯಲ್ಲಿ ಅವರು ವ್ಯಾಕರಣ ಬೋಧಿಸುವಾಗಲೂ ವಿನಾಕಾರಣ ಕೃಷ್ಣನ ಬಗ್ಗೆ ವಿವರಿಸಿದ್ದರು. ಶೀಲ ಜೀವ ಗೋಸ್ವಾಮಿಯವರು ಮಹಾಪ್ರಭುಗಳನ್ನು ಸಂತೋಷಪಡಿಸಲು ಸಂಸ್ಕೃತದಲ್ಲಿ ವ್ಯಾಕರಣವೊಂದನ್ನು ರಚಿಸಿದ್ದಾರೆ. ಅದರಲ್ಲಿ ವ್ಯಾಕರಣದ ಎಲ್ಲಾ ನಿಯಮಗಳನ್ನು ಭಗವಂತನ ದಿವ್ಯ ನಾಮ ಸಹಿತವಾದ ಉದಾಹರಣೆಗಳೊಂದಿಗೆ ವಿವರಿಸಲಾಗಿದೆ. ಈ ವ್ಯಾಕರಣ ಇನ್ನೂ ರೂಢಿಯಲ್ಲಿದೆ. ಅದು ಹರಿನಾಮಾಮೃತ ವ್ಯಾಕರಣ ಎಂದೇ ಪ್ರಸಿದ್ಧವಾಗಿದ್ದು ಬಂಗಾಳದ ಶಾಲೆಗಳಲ್ಲಿ ಪಠ್ಯವಾಗಿ ನಿಗದಿತವಾಗಿದೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಮಲ್ಲಿಕಾ ಶೆಟ್ಟಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಅವಧಿಯಲ್ಲಿ ಕೇಶವ ಕಾಶ್ಮೀರಿ ಎಂಬ ಕಾಶ್ಮೀರದ ಪಂಡಿತನೊಬ್ಬನು ಶಾಸ್ತ್ರಗಳನ್ನು ಕುರಿತು ಚರ್ಚೆ ನಡೆಸಲು ನವದ್ವೀಪಕ್ಕೆ ಬಂದನು. ಕಾಶ್ಮೀರಿ ಪಂಡಿತನು ಅಗ್ರಶ್ರೇಣಿಯ ವಿದ್ವಾಂಸನಾಗಿದ್ದು ಭಾರತದಲ್ಲಿನ ಎಲ್ಲಾ ವಿದ್ಯಾ ಕೇಂದ್ರಗಳಲ್ಲೂ ಎಡೆತ್ತಾಗಿ ಬಂದವನಾಗಿದ್ದನು. ಅಂತಿಮವಾಗಿ ನವದ್ವೀಪದ ವಿದ್ಯುತ್ ಪಂಡಿತರೊಡನೆ ಸ್ಪರ್ಧಿಸಲು ಅಲ್ಲಿಗೆ ಬಂದಿದ್ದನು. ನವದ್ವೀಪದ ಪಂಡಿತರು ಕಾಶ್ಮೀರಿ ಪಂಡಿತನೊಡನೆ ಸಂವಾದಕ್ಕೆ ನಿಮಾಯಿ ಪಂಡಿತನನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ನಿಯೋಜಿಸಲು ನಿರ್ಧರಿಸಿದರು. ನಿಮಾಯಿ ಪಂಡಿತ ಇನ್ನು ಬಾಲಕ. ಒಂದು ವೇಳೆ ಅವನು ಸೋತರೆ ವಿದ್ವಾಂಸನೊಂದಿಗೆ ಸಂವಾದಕ್ಕೆ ತಮಗೆ ಇನ್ನೊಂದು ಅವಕಾಶವಿರುತ್ತದೆ. ಹಾಗಲ್ಲದೆ ಕಾಶ್ಮೀರಿ ಪಂಡಿತ ಸೋತಲ್ಲಿ ಭಾರತದಾದ್ಯಂತ ಪ್ರಖ್ಯಾತನಾದ ಅಗ್ರಶ್ರೇಣಿಯ ವಿದ್ವಾಂಸನೊಬ್ಬನನ್ನು ನವದ್ವೀಪದ ಬಾಲಕನೊಬ್ಬ ಪರಾಭವಗೊಳಿಸಿದ ಎಂದು ಜನರು ಘೋಷಿಸುವರು. ಆಗ ತಮ್ಮ ಕೀರ್ತಿಗಂತೆಗಳು ಮತ್ತಷ್ಟು ಹೆಚ್ಚು ಎಂಬುದು ಆ ಪಂಡಿತರ ಆಲೋಚನೆಯಾಗಿತ್ತು. ಅದು ಹೇಗಾಯಿತೆಂದರೆ ಕಾಶ್ಮೀರಿ ಪಂಡಿತನು ಗಂಗಾ ತೀರದಲ್ಲಿ ಸುತ್ತಾಡುತ್ತಿದ್ದಾಗ ನಿಮಾಯಿ ಪಂಡಿತರು ಅವನನ್ನು ಸಂಧಿಸಿದರು. ಮಹಾಪ್ರಭುಗಳು ಸಂಸ್ಕೃತದಲ್ಲಿ ಗಂಗೆಯನ್ನು ಕೊಂಡಾಡುವ ಶ್ಲೋಕವೊಂದನ್ನು ರಚಿಸುವಂತೆ ಕಾಶ್ಮೀರಿ ಪಂಡಿತನಲ್ಲಿ ಮನವಿ ಮಾಡಿದರು. ಕಾಶ್ಮೀರಿ ಪಂಡಿತನು ಅಲ್ಪ ವೇಳೆಯಲ್ಲಿಯೇ 100 ಶ್ಲೋಕಗಳನ್ನು ರಚಿಸಿ ಮಾರುತಾದೋಪಾದಿಯಲ್ಲಿ ಅವುಗಳ ವಾಚನ ಮಾಡಿ ತನ್ನ ಜ್ಞಾನ ಬಲವನ್ನು ಪ್ರದರ್ಶಿಸಿದನು. ನಿಮಾಯಿ ಪಂಡಿತರು ಆ ಕ್ಷಣದಲ್ಲಿ ಒಂದೂ ತಪ್ಪಿಲ್ಲದೆ ಈ ಎಲ್ಲಾ ಶ್ಲೋಕಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡರು. ಅವರು 64ನೆಯ ಶ್ಲೋಕವನ್ನು ಉಲ್ಲೇಖಿಸಿ ಅದರಲ್ಲಿ ಕೆಲವೊಂದು ಛಂದಸ್ಸಿನ ಹಾಗೂ ಸಾಹಿತ್ಯದ ದೋಷಗಳಿರುವುದನ್ನು ಎತ್ತಿ ಹೇಳಿದರು. ಅವರು ವಿಶೇಷವಾಗಿ ಪಂಡಿತನ ಭವಾನಿ ಬ್ರಥ ಪದದ ಬಳಕೆಯನ್ನು ಪ್ರಶ್ನಿಸಿದರು. ಈ ಪದದ ಬಳಕೆ ಅನಾವಶ್ಯಕ ಎಂದು ತಿಳಿಸಿದರು. ಭವಾನಿ ಎಂದರೆ ಶಿವನ ಪತ್ನಿ. ಹೀಗಿರುವಾಗ ಅವಳ ಬ್ರಥ ಅಥವಾ ಪತಿ ಬೇರೆ ಯಾರಾಗಲು ಸಾಧ್ಯ? ಇದಲ್ಲದೆ ಅವರು ಇನ್ನೂ ಅನೇಕ ದೋಷಗಳನ್ನು ಎತ್ತಿ ತೋರಿಸಿದರು. ಕಾಶ್ಮೀರಿ ಪಂಡಿತ ವಿಸ್ಮಯದಿಂದ ಅವಕ್ಕಾದನು. ಕೇವಲ ವ್ಯಾಕರಣದ ವಿದ್ಯಾರ್ಥಿಯೊಬ್ಬನ ತನ್ನಂತಹ ಘನ ವಿದ್ವಾಂಸನ ದೋಷಗಳನ್ನು ತೋರಿಸಿಕೊಟ್ಟಿದ್ದನ್ನು ಕಂಡು ಸ್ತಂಭೀಭೂತನಾದನು. ಈ ವಿಷಯ ಸಾರ್ವಜನಿಕ ಸಮಾವೇಶಕ್ಕೆ ಮೊದಲೇ ಮುಗಿದು ಹೋದರೂ ಸುದ್ದಿ ಕಾಳ್ಗಿಚ್ಚಿನಂತೆ ನವದ್ವೀಪದಾದ್ಯಂತ ಹರಡಿತು. ಅಂತಿಮವಾಗಿ ವಿದ್ಯಾದೇವತೆ ಸರಸ್ವತಿ ಕಾಶ್ಮೀರಿ ಪಂಡಿತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಹಾಪ್ರಭುಗಳಿಗೆ ಶರಣಾಗುವಂತೆ ಆದೇಶಿಸಿದಳು. ಹೀಗೆ ಕಾಶ್ಮೀರಿ ಪಂಡಿತನು ಮಹಾಪ್ರಭುಗಳ ಶಿಷ್ಯನಾದನು. ಇದಾದ ಮೇಲೆ ಮಹಾಪ್ರಭುಗಳ ವಿವಾಹವು ಬಲು ವಿಜೃಂಭಣೆಯಿಂದ ನೆರವೇರಿತು. ಅವರು ನವದ್ವೀಪದಲ್ಲಿ ಭಗವಂತನ ದಿವ್ಯನಾಮ ಸಂಕೀರ್ತನೆಯನ್ನು ಉಪದೇಶಿಸಲು ಆರಂಭಿಸಿದರು. ಪ್ರಭುಗಳ ಜನಪ್ರಿಯತೆಯಿಂದ ಅಸೂಯಪರರಾದ ಕೆಲವು ಬ್ರಾಹ್ಮಣರು ಅವರ ಮಾರ್ಗದಲ್ಲಿ ಅನೇಕ ಅಡೆತಡೆಗಳನ್ನು ಒಡ್ಡಿದರು. ಅವರು ಅದೆಷ್ಟು ಅಸೂಯೆ ಪಟ್ಟರೆಂದರೆ ಕೊನೆಗೆ ವಿಷಯವನ್ನು ನವದ್ವೀಪದ ಮುಸ್ಲಿಂ ಮ್ಯಾಜಿಸ್ಟ್ರೇಟ್ ವರೆಗೆ ಕೊಂಡೊಯ್ದರು. ಆಗ ಪಠಾಣರು ಬಂಗಾಳವನ್ನು ಆಳುತ್ತಿದ್ದರು. ನವಾಬ್ ಹುಸೇನ್ ಶಾ ಆ ಪ್ರಾಂತದ ರಾಜ್ಯಪಾಲನಾಗಿದ್ದನು. ಬ್ರಾಹ್ಮಣರ ದೂರವನ್ನು ಗಂಭೀರವಾಗಿ ಪರಿಗಣಿಸಿದ ಮುಸ್ಲಿಂ ಮ್ಯಾಜಿಸ್ಟ್ರೇಟನು ಹರಿನಾಮ ಕೀರ್ತನೆಯನ್ನು ಗಟ್ಟಿಯಾಗಿ ಹೇಳಿದರು. ನಿಮಾಯಿ ಪಂಡಿತ ಶಿಷ್ಯರಿಗೆ ತಾಕೀತು ಮಾಡಿದನು. ಆದರೆ ಕಾಜಿಯು ಆಜ್ಞೆ ಉಲ್ಲಂಘಿಸುವಂತೆ ಮಹಾಪ್ರಭುಗಳು ಶಿಷ್ಯರಿಗೆ ಕರೆ ನೀಡಿದರು. ಶಿಷ್ಯರು ಎಂದಿನಂತೆ ಸಮೂಹ ಸಂಕೀರ್ತನ ಮುಂದುವರಿಸಿದರು. ಅನಂತರ ಮ್ಯಾಜಿಸ್ಟ್ರೇಟನು ಕಾನ್ಸ್ಟೇಬಲ್ಗಳನ್ನು ಕಳಿಸಿದನು. ಅವರು ಸಮೂಹ ಸಂಕೀರ್ತನೆಗೆ ಅಡ್ಡಿ ಉಂಟು ಮಾಡಿ ಕೆಲವು ಮೃದಂಗಗಳನ್ನು ಒಡೆದು ಹಾಕಿದರು. ಇದನ್ನು ತಿಳಿದ ನಿಮಾಯಿ ಪಂಡಿತರು ನಾಗರಿಕ ಅಸಹಕಾರ ಚಳುವಳಿಯನ್ನು ಸಂಘಟಿಸಿದರು. ತತ್ಕಾರ್ಯ ಕಾರಣಕ್ಕಾಗಿ ಭಾರತದಲ್ಲಿ ನಾಗರಿಕ ಅಸಹಕಾರ ಚಳುವಳಿಯು
ಅದ್ಯ ಪ್ರವರ್ತಕ ಮಹಾಪ್ರಭುಗಳು ಅವರು ಸಾವಿರಾರು ಮೃದಂಗಗಳು ಮತ್ತು ಕರತಾಳಗಳೊಂದಿಗೆ ಬಂದು ಲಕ್ಷ ಜನರ ಮೆರವಣಿಗೆಯನ್ನು ಏರ್ಪಡಿಸಿದರು. ಈ ಮೆರವಣಿಗೆ ಕಾಜಿಯ ಆಜ್ಞೆಯನ್ನು ಉಲ್ಲಂಘಿಸಿ ನವದ್ವೀಪದ ರಸ್ತೆಗಳಲ್ಲಿ ಹಾದುಹೋಯಿತು. ಅಖೈರಾಗಿ ಮೆರವಣಿಗೆ ಕಾಜಿಯ ಮನೆಯನ್ನು ತಲುಪಿದಾಗ ಅವರು ಜನಸಮೂಹಕ್ಕೆ ಹೆದರಿ ಮನೆಯ ಮಹಡಿ ಹತ್ತಿದರು. ಕಾಜಿ ಮನೆಯ ಮುಂದೆ ನೆರೆದ ಜನಸ್ತೋಮ ಉಗ್ರ ಕೋಪವನ್ನು ವ್ಯಕ್ತಪಡಿಸಿತು. ಆದರೆ ಮಹಾಪ್ರಭುಗಳು ಶಾಂತಿಯಿಂದ ಇರಲು ಕರೆ ನೀಡಿದರು. ಈ ವೇಳೆಗೆ ಕೆಳಗಿಳಿದು ಬಂದ ಕಾಜಿಯು ಪ್ರಭುಗಳನ್ನು ಸೋದರ ಪುತ್ರನೆಂದು ಸಂಬೋಧಿಸಿ ಸಮಾಧಾನ ಪಡಿಸಲು ಯತ್ನಿಸಿದರು. ನೀಲಾಂಬರ ಚಕ್ರವರ್ತಿಗಳು ತನ್ನನ್ನು ಚಿಕ್ಕಪ್ಪನೆಂದು ಹೇಳುತ್ತಿದ್ದರೆಂದು ಆದ ಕಾರಣ ಶ್ರೀಮತಿ ಸಚಿದೇವಿ ತನ್ನ ಸೋದರಿ ಎಂದು, ಸಹೋದರಿಯ ಮಗ ತನ್ನ ಸೋದರ ಮಾವನ ಮೇಲೆ ಮುನಿಸು ಮಾಡುವುದು ಉಚಿತವೇ ಎಂದು ಕಾಜಿ ಕೇಳಿದನು. ಆಗ ಮಹಾಪ್ರಭುಗಳು ತನ್ನನ್ನು ಉಚಿತ ರೀತಿಯಲ್ಲಿ ಬರಮಾಡಿಕೊಳ್ಳಬೇಕೆಂದು ಹೇಳಿದರು. ಹೀಗೆ ಈ ಪ್ರಸಂಗವು ಉಪಶಮನಗೊಂಡು ಇಬ್ಬರು ವಿದ್ವಾಂಸರು ಕುರಾನ್ ಮತ್ತು ಹಿಂದೂ ಶಾಸ್ತ್ರಗಳ ಬಗ್ಗೆ ಸುದೀರ್ಘ ಚರ್ಚೆ ಆರಂಭಿಸಿದರು. ಮಹಾಪ್ರಭುಗಳು ಗೋಹತ್ಯೆ ಪ್ರಶ್ನೆ ಎತ್ತಿದರು. ಕಾಜಿ ಕುರಾನನ್ನು ಉಲ್ಲೇಖಿಸಿ ಸೂಕ್ತ ಉತ್ತರ ನೀಡಿದರು. ಪ್ರತಿಯಾಗಿ ಕಾಜಿಯು ವೇದಗಳಲ್ಲಿನ ಗೋಬಲಿಯ ಬಗ್ಗೆ ಪ್ರಶ್ನಿಸಿದರು. ವೇದಗಳಲ್ಲಿ ಸೂಚಿಸಿರುವ ಗೋಬಲಿ ವಾಸ್ತವವಾಗಿ ಗೋಹತ್ಯೆಯಲ್ಲವೆಂದು ಮಹಾಪ್ರಭುಗಳು ಹೇಳಿದರು. ಹಿಂದೆ ಯಜ್ಞಗಳಲ್ಲಿ ವೇದ ಮಂತ್ರ ಶಕ್ತಿಗಳಿಂದ ಹೊಸ ಜನ್ಮ ಕೊಡಲು ಮುದಿ ಎತ್ತು ಅಥವಾ ಹಸುಗಳನ್ನು ಬಲಿ ಕೊಡಲಾಗುತ್ತಿತ್ತು. ಆದರೆ ಕಲಿಯುಗದಲ್ಲಿ ಗೋಬಲಿಯನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಇಂಥ ಯಜ್ಞವನ್ನು ಮಾಡುವ ಸಾಮರ್ಥ್ಯವುಳ್ಳ ಅರ್ಹ ಬ್ರಾಹ್ಮಣರಿಲ್ಲ. ವಾಸ್ತವವಾಗಿ ಕಲಿಯುಗದಲ್ಲಿ ಎಲ್ಲಾ ಯಜ್ಞಗಳನ್ನು ನಿಷೇಧಿಸಲಾಗಿದೆ. ಏಕೆಂದ್ರೆ ಅವೆಲ್ಲ ಮೂರ್ಖ ಜನರು ನಡೆಸುವ ವಿಫಲ ಯತ್ನಗಳು. ಕಲಿಯುಗದಲ್ಲಿ ಸಕಲ ಕಾರ್ಯ ಸಾಧನೆಗಳ ಉದ್ದೇಶಕ್ಕಾಗಿ ಸಂಕೀರ್ತನ ಯಜ್ಞವನ್ನು ಎತ್ತಿ ಹೇಳಲಾಗಿದೆ. ಹೀಗೆ ಮಾತನಾಡುತ್ತಾ ಮಹಾಪ್ರಭುಗಳು ಕಾಜಿಯ ಮನ ಒಲಿಸಿದರು. ಕೊನೆಗೆ ಕಾಜಿ ಅವರ ಶಿಷ್ಯನಾದರು. ಆಗ ಕಾಜಿಯು ಸಂಕೀರ್ತನ ಚಳುವಳಿಗೆ ಯಾರೊಬ್ಬರು ಅಡಚಣೆಯುಂಟು ಮಾಡಬಾರದೆಂದು ಆಜ್ಞೆ ಮಾಡಿದಲ್ಲದೆ ಭಾವಿ ಪೀಳಿಗೆಗಾಗಿ ಈ ಆದೇಶಗಳನ್ನು ತನ್ನ ಉಯಿಲಿನಲ್ಲಿ ದಾಖಲುಗೊಳಿಸಿದರು. ಕಾಜಿಯ ಗೋರಿಯು ಇಂದಿಗೂ ನವದ್ವೀಪದಲ್ಲಿದೆ ಮತ್ತು ಅದಕ್ಕೆ ಗೌರವ ಸಲ್ಲಿಸಲು ಹಿಂದೂ ಯಾತ್ರಿಗಳು ಅಲ್ಲಿಗೆ ಹೋಗುತ್ತಾರೆ. ಕಾಜಿಯ ವಂಶಜರು ಅಲ್ಲಿದ್ದಾರೆ. ಅವರು ಹಿಂದೂ ಮುಸ್ಲಿಂ ಗಲಿಭೆಯ ಕಾಲದಲ್ಲಿ ಸಹ ಎಂದೂ ಸಂಕೀರ್ತನೆಗೆ ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನೆಕ್ಸ್ಟ್ ರೇಖಾ ಮಾತಾಜಿ. ಹರೇ ಕೃಷ್ಣ. ರೇಖಾಗೆ ಹರೇ ಕೃಷ್ಣ ಮಾತಾಜಿ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಹಾಪ್ರಭುಗಳು ಅಂಜುಬುರುಕ ವೈಷ್ಣವರಾಗಿರಲಿಲ್ಲ ಎಂಬುದನ್ನು ಈ ಘಟನೆ ಸ್ಪಷ್ಟವಾಗಿ ಸೂಚಿಸುತ್ತದೆ. ವೈಷ್ಣವರು ಭಗವಂತನ ನಿರ್ಭೀತ ಭಕ್ತರಾಗಿದ್ದು ಯೋಗ್ಯವಾದ ಉದ್ದೇಶದ ಈಡೇರಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳಲು ಅವರು ಸಮರ್ಥರು. ಅರ್ಜುನನು ಶ್ರೀಕೃಷ್ಣನ ವೈಷ್ಣವ ಭಕ್ತನಾಗಿದ್ದು ಭಗವಂತನ ತೃಪ್ತಿಗಾಗಿ ವೀರ ಪರಾಕ್ರಮದಿಂದ ಹೋರಾಡಿದನು. ಅಂತೆಯೇ ವಜ್ರಾಂಗಜಿ ಮತ್ತು ಹನುಮಾನನು ಭಗವಾನ್ ಶ್ರೀರಾಮನ ಭಕ್ತನಾಗಿದ್ದು ರಾವಣನ ಭಕ್ತೇತರ ಪಕ್ಷವನ್ನು ದಂಡಿಸಿದನು. ಭಗವಂತನನ್ನು ಸಕಲ ಮಾರ್ಗಗಳಿಂದಲೂ ತೃಪ್ತಿಪಡಿಸುವುದೇ ವೈಷ್ಣವ ಧರ್ಮದ ತತ್ವವಾಗಿದೆ. ಸ್ವಾಭಾವಿಕವಾಗಿ ವೈಷ್ಣವರು ಅಹಿಂಸಾ ಮಾರ್ಗಿಗಳು, ಶಾಂತಿ ಪ್ರಿಯರು. ಕೇವಲ ದೇವರ ಸಕಲ ಸದ್ಗುಣಗಳು ಅವರಲ್ಲಿವೆ. ಆದರೆ ಭಕ್ತೇತರರು ನಿಂದೆಯನ್ನು ಅಥವಾ ಅವನ ಭಕ್ತರನ್ನು ನಿಂದಿಸುವಂತಹ ಷಂಡ ಕೃತ್ಯವನ್ನು ಎಸಗಿದಾಗ ವೈಷ್ಣವರು ಅಂತಹ ನಿರ್ಲಜ್ಜೆಯನ್ನು ಎಂದಿಗೂ ಸಹಿಸುವುದಿಲ್ಲ. ಈ ಘಟನೆಯ ಅನಂತರ ಮಹಾಪ್ರಭುಗಳು ತಮ್ಮ ಭಾಗವತ ಧರ್ಮ ಅಥವಾ ಸಂಕೀರ್ತನ ಚಳುವಳಿಯನ್ನು ಇನ್ನಷ್ಟು ಉತ್ಸಾಹದಿಂದ ಬೋಧಿಸಲು ಪ್ರಚಾರ ಮಾಡಲು ಪ್ರಾರಂಭಿಸಿದರು. ಯುಗ ಧರ್ಮಕ್ಕೆ ಅಡ್ಡಿ ಮಾಡಿದವರನ್ನು ಯೋಗ್ಯ ರೀತಿಯಲ್ಲಿ ಶಿಕ್ಷಿಸಲಾಯಿತು. ಚಪಲ ಗೋಪಾಲ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಮಹಾಪ್ರಭುಗಳ ಸೋದರ ಮಾವ. ಅವನು ಶಿಕ್ಷೆಯ ಫಲವಾಗಿ ಕುಷ್ಠರೋಗ ಪೀಡಿತನಾದನು. ಅನಂತರ ಪಶ್ಚಾತ್ತಾಪ ಪಟ್ಟ
ಅವನು ಪ್ರಭುಗಳ ಕ್ಷಮೆ ವಿಶ್ವಾಸಕ್ಕೆ ಪಾತ್ರನಾದನು. ತಮ್ಮ ಉಪದೇಶ ಕಾರ್ಯದ ಸಮಯದಲ್ಲಿ ಮಹಾಪ್ರಭುಗಳು ಶ್ರೀಲ ನಿತ್ಯಾನಂದ ಪ್ರಭು ಮತ್ತು ಠಾಕೂರ ಹರಿದಾಸರು ಸೇರಿದಂತೆ ತಮ್ಮ ಶಿಷ್ಯರನ್ನು ಮನೆಯಿಂದ ಮನೆಗೆ ಶ್ರೀಮದ್ ಭಾಗವತದ ಪ್ರಚಾರ ಮಾಡಲು ಪ್ರತಿದಿನವೂ ಕಳುಹಿಸುತ್ತಿದ್ದರು. ಇಡೀ ನವದ್ವೀಪ ಮಹಾಪ್ರಭುಗಳ ಸಂಕೀರ್ತನ ಚಳುವಳಿಯಿಂದ ತುಂಬಿ ಹೋಯಿತು. ತಮ್ಮ ಇಬ್ಬರು ಗೃಹಸ್ಥಶ್ರಮಿ ಶಿಷ್ಯರಾದ ಶ್ರೀವಾಸ ಠಾಕೂರ ಮತ್ತು ಶ್ರೀ ಅದ್ವೈತ ಪ್ರಭುಗಳ ಮನೆ ಅವರ ಕೇಂದ್ರ ಕಚೇರಿಯಾಯಿತು. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದ ಈ ಇಬ್ಬರು ವಿದ್ವಾಂಸರು ಮಹಾಪ್ರಭು ಚೈತನ್ಯರ ಚಳುವಳಿಯ ಕಟ್ಟ ಬೆಂಬಲಿಗರಾಗಿದ್ದರು. ಶ್ರೀ ಅದ್ವೈತ ಪ್ರಭುಗಳ ಮನೆ ಅವರ ಕೇಂದ್ರ ಶ್ರೀ ಅದ್ವೈತ ಪ್ರಭು ಮಹಾಪ್ರಭುಗಳ ಪ್ರಾದುರ್ಭಾವಕ್ಕೆ ಮುಖ್ಯ ಕಾರಣರಾಗಿದ್ದರು. ಇದು ಮಾನವ ಸಮಾಜವು ಲೌಕಿಕ ಚಟುವಟಿಕೆಗಳಿಂದ ತುಂಬಿ ಹೋಗಿದ್ದು ಮನುಕುಲವನ್ನು ಲೌಕಿಕ ಅಸ್ತಿತ್ವದ ತ್ರಿವಿಧ ಕ್ಲೇಶಗಳಿಂದ ಪಾರು ಮಾಡುವ ಏಕೈಕ ಮಾರ್ಗವಾದ ಭಕ್ತಿ ಸೇವೆ ನಶಿಸುತ್ತಿರುವುದನ್ನು ಶ್ರೀ ಅದ್ವೈತ ಮಹಾಪ್ರಭುಗಳು ಕಂಡರು. ಅವರ ಕಾಲದಿಂದ ಕ್ಷಯಿಸುವ ಮಾನವ ಸಮಾಜವನ್ನು ಉದ್ಧರಿಸಲು ತಮ್ಮ ನಿರ್ವ್ಯಾಜ್ಯ ಪ್ರೇಮ ಅಂತಃಕರಣಗಳಿಂದ ಭಗವಂತನ ಅವತಾರಕ್ಕಾಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದರು. ಸತತವಾಗಿ ಗಂಗಾಜಲ ಮತ್ತು ಪವಿತ್ರ ತುಳಸಿ ದಳಗಳಿಂದ ಭಗವಂತನನ್ನು ಪೂಜಿಸಿದರು. ಇನ್ನು ಸಂಕೀರ್ತನ ಚಳುವಳಿಯ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಹೇಳುವುದಾದರೆ ಮಹಾಪ್ರಭುಗಳ ಆಜ್ಞಾನುಸಾರ ಪ್ರತಿಯೊಬ್ಬರೂ ಪ್ರತಿದಿನ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿತ್ತು. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನೆಕ್ಸ್ಟ್ ಪುಷ್ಪಾ ಶೆಟ್ಟಿ ಮಾತಾಜಿ, ಹರೇ ಕೃಷ್ಣ. ಪುಷ್ಪಾ ಶೆಟ್ಟಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ, ಕೇಳಿಸ್ತಾ ಇದೆ ಮಾತಾಜಿ. ಠಾಕೂರರು ಮುಖ್ಯ ರಸ್ತೆಯೊಂದರಲ್ಲಿ ಹಾದು ಹೋಗುತ್ತಿದ್ದಾಗ ಬೊಕ್ಕೆ ಹಾಕುತ್ತಿದ್ದ ಜನರ ಗುಂಪೊಂದನ್ನು ಕಂಡರು. ಜನರನ್ನು ವಿಚಾರಿಸಿದಾಗ ಜಗಾಯಿ ಮತ್ತು ಮಾದಾಯಿ ಎಂಬ ಇಬ್ಬರು ಸಹೋದರರು ಪಾನಮತ್ತರಾಗಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟು ಮಾಡುವುದು ತಿಳಿಯಿತು. ಈ ಇಬ್ಬರು ಸಹೋದರರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರಾಗಿದ್ದು ಅಧಮರು ಸಹವಾಸದಿಂದ ಪರಮ ನೀಚ ವ್ಯಾಭಿಚಾರಿಗಳಾಗಿದ್ದರೆಂದು ತಿಳಿದು ಬಂತು. ಅವರು ಕುಡುಕರಷ್ಟೇ ಆಗಿರಲಿಲ್ಲ, ಮಾಂಸ ಭಕ್ಷ್ಯರು, ಶ್ರೀಲೋಲುಪರು, ಡಕಾಯಿತರು ಆಗಿದ್ದು ಎಲ್ಲ ಬಗೆಯ ಪಾಪಗಳನ್ನು ಮಾಡುತ್ತಿದ್ದರು. ಈ ಎಲ್ಲಾ ಕಥೆಗಳನ್ನು ಕೇಳಿದ ನಿತ್ಯಾನಂದ ಪ್ರಭುಗಳು ಮೊದಲು ಈ ಇಬ್ಬರು ಪತಿತರ ಉದ್ಧಾರವಾಗಬೇಕು. ಇವರಿಬ್ಬರು ತಮ್ಮ ಪಾಪ ತುಂಬಿದ ಜೀವನದಿಂದ ಮುಕ್ತರಾದರೆ ಮಹಾಪ್ರಭು ಚೈತನ್ಯ ಶಿವನಾಮವು ಮತ್ತಷ್ಟು ಕೀರ್ತಿಯಿಂದ ಬೆಳಗುವುದು ಎಂದು ನಿರ್ಧರಿಸಿದರು. ಹೀಗೆ ಯೋಚಿಸುತ್ತಿದ್ದ ನಿತ್ಯಾನಂದ ಪ್ರಭು ಮತ್ತು ಹರಿದಾಸರು ಗುಂಪನ್ನು ಮುನ್ನಡೆದು ಭಗವಂತನ ಹರಿನಾಮ ಸಂಕೀರ್ತನೆ ಮಾಡುವಂತೆ ಇಬ್ಬರು ಸಹೋದರರನ್ನು ಹೇಳಿದರು. ಪಾನ ಮತ್ತು ಸಹೋದರರು ಇದರಿಂದ ಕೋಪಗೊಂಡರು. ನಿತ್ಯಾನಂದ ಪ್ರಭುಗಳನ್ನು ಹೊಲಸು ಭಾಷೆಯಿಂದ ನಿಂದಿಸಿದರು. ಇಬ್ಬರು ಸಹೋದರರು ಬಹಳಷ್ಟು ದೂರ ಅವರನ್ನು ಅಟ್ಟಿಸಿಕೊಂಡು ಹೋದರು. ಪ್ರಭುಗಳಿಗೆ ಉಪದೇಶ ಕಾರ್ಯದ ವರದಿ ಸಲ್ಲಿಸಲಾಯಿತು. ನಿತ್ಯಾನಂದರು ಮತ್ತು ಹರಿದಾಸರು ಆ ಇಬ್ಬರು ಮೂರ್ಖರ ಉದ್ಧಾರಕ್ಕೆ ಪ್ರಯತ್ನಿಸಿದ ಸಂಗತಿ ತಿಳಿದು ಮಹಾಪ್ರಭುಗಳು ಸಂತಸಪಟ್ಟರು. ಮೇಲೆ ಮಾಡಿ. ಮರುದಿನ ನಿತ್ಯಾನಂದ ಪ್ರಭುಗಳು ಆ ಇಬ್ಬರು ಸಹೋದರರನ್ನು ನೋಡಲು ಹೋದರು. ಅವರು ಸಹೋದರರನ್ನು ಸಮೀಪಿಸಿದಂತೆ ಒಬ್ಬ ನಿತ್ಯಾನಂದರ ಮೇಲೆ ಮಡಕೆಯ ಚೂರೊಂದನ್ನು ಎಸೆದನು. ಇದು ಅವರ ಹಣೆಗೆ ತಗುಲಿ ತಕ್ಷಣ ರಕ್ತ ಒಸರಲಾರಂಭಿಸಿದೆ. ಆದರೆ ನಿತ್ಯಾನಂದ ಪ್ರಭುಗಳು ಎಷ್ಟು ದಯಾಮಯಿಯಾಗಿದ್ದರೆಂದರೆ ಈ ಹೀನ ಕೃತ್ಯದ ವಿರುದ್ಧ ಪ್ರತಿಭಟಿಸುವ ಬದಲು ಅವರು ಹೇಳಿದರು, ಆ ಕಲ್ಲನ್ನು ನೀನು ನನ್ನ ಮೇಲೆ ಎಸೆದಿರುವುದು ಇಲ್ಲ. ಭಗವಾನ್ ಶ್ರೀಹರಿಯ ಹೆಸರನ್ನು ಸಂಕೀರ್ತನೆ ಮಾಡುವಂತೆ ನಾನು ನಿಮ್ಮನ್ನು
ಕೇಳಿಕೊಳ್ಳುತ್ತೇನೆ ಎಂದು ನುಡಿದರು. ಸಹೋದರರಲ್ಲಿ ಒಬ್ಬನಾದ ಜಗಾಯಿ ನಿತ್ಯಾನಂದ ಪ್ರಭುಗಳು ಈ ವರ್ತನೆಯನ್ನು ಕಂಡು ಆಶ್ಚರ್ಯಚಕಿತನಾದನು. ಕೂಡಲೇ ಅವರ ಪಾದಗಳಿಗೆರಗಿ ತನ್ನ ಪಾಪಿ ಸಹೋದರರನ್ನು ಕ್ಷಮಿಸುವಂತೆ ಬೇಡಿಕೊಂಡನು. ಮಾದಾಯಿ ನಿತ್ಯಾನಂದ ಪ್ರಭುಗಳು ಘಾಸಿಗೊಳಿಸಲು ಮತ್ತೆ ಪ್ರಯತ್ನಿಸಿದಾಗ ಜಗಾಯಿ ಅವರನ್ನು ಪಡೆದು ಅವರ ಪಾದಗಳಿಗೆ ಎರಗುವಂತೆ ಕೇಳಿಕೊಂಡರು. ನಿತ್ಯಾನಂದರು ಗಾಯಗೊಂಡ ಸುದ್ದಿ ಮಹಾಪ್ರಭುಗಳಿಗೆ ಮುಟ್ಟಿ ಅವರು ಕೋಪ ದೋಷಗಳಿಂದ ಸ್ಥಳಕ್ಕೆ ಧಾವಿಸಿದರು. ಮಹಾಪ್ರಭುಗಳು ಕೂಡಲೇ ಪಾಪಿಯ ಸಂಹಾರಕ್ಕಾಗಿ ತಮ್ಮ ಸುದರ್ಶನ ಚಕ್ರವನ್ನು ಚಕ್ರದಲ್ಲಿರುವ ಮಹಾಪ್ರಭುವಿನ ಅಂತಿಮ ಆದರೆ ನಿತ್ಯಾನಂದ ಪ್ರಭುಗಳು ಮಹಾಪ್ರಭುಗಳಿಗೆ ಅವರ ಉದ್ದೇಶಿತ ಕಾರ್ಯವನ್ನು ನೆನಪಿಸಿದರು. ಕಲಿಯುಗದಲ್ಲಿ ಪತಿತಾತ್ಮರ ಉದ್ಧಾರವೇ ಮಹಾಪ್ರಭುಗಳ ಕಾರ್ಯ. ಜಗಾಯಿ ಮತ್ತು ಮಾದಾಯಿ ಸೋದರರು ಇಂಥ ಪತಿತಾತ್ಮರ ಸ್ವಲ್ಪ ಉದಾಹರಣೆಯಾಗಿದ್ದರು. ಈ ಯುಗದಲ್ಲಿ 90% ಜನ ಅವರು ಎಷ್ಟೇ ಉನ್ನತ ಕುಟುಂಬಗಳಲ್ಲಿ ಜನಿಸಿದ್ದು ಲೌಕಿಕ ಗೌರವ ಮರ್ಯಾದೆಗಳನ್ನು ಹೊಂದಿದ್ದರೂ ಈ ಇಬ್ಬರು ಸೋದರರನ್ನೇ ಹೋಲುತ್ತಾರೆ. ಶ್ರುತಿಸಿದ್ಧ ಧರ್ಮ ಗ್ರಂಥಗಳ ನಿರ್ಣಾಮಾನುಸಾರ ಈ ಯುಗದ ಜನತೆ ಅತ್ಯಧಾಮ ಶೂದ್ರ ಗುಣವನ್ನು ಹೊಂದಿರುತ್ತಾರೆ ಅಥವಾ ಅದಕ್ಕೂ ಅಧಮರಾಗಿರುತ್ತಾರೆ. ಈ ಚೈತನ್ಯ ಮಹಾಪ್ರಭುಗಳು ಜಾತಿ ಪದ್ಧತಿಯನ್ನು ಹುಟ್ಟಿನ ಆಧಾರದ ಮೇಲೆ ಗುರುತಿಸುವ ರೂಢಿಬದ್ಧ ಮಾರ್ಗವನ್ನು ಎಂದೂ ಒಪ್ಪಿರಲಿಲ್ಲ ಎಂಬುದನ್ನು ಗಮನಿಸಬಹುದು. ಬದಲಾಗಿ ಅವರು ಯಾರೊಬ್ಬರ ಸ್ವರೂಪ ಅಥವಾ ನೈಜ ವ್ಯಕ್ತಿತ್ವವನ್ನು ಗುರುತಿಸುವಲ್ಲಿ ಶಾಸ್ತ್ರಗಳ ನಿರ್ಣಯವನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದರು. ಹರೇ ಕೃಷ್ಣ ಮಾತಾ, ಥ್ಯಾಂಕ್ ಯು. ನೆಕ್ಸ್ಟ್ ಓಕೆ, ಇವತ್ತು ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆಯಾ ಪ್ರಭುಜಿ? ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹಾಪ್ರಭುಗಳು ಸುದರ್ಶನ ಚಕ್ರವನ್ನು ಹಿಡಿದಾಗ ಶೀಲಾ ನಿತ್ಯಾನಂದ ಪ್ರಭುಗಳು ಇಬ್ಬರು ಸಹೋದರರನ್ನು ಕ್ಷಮಿಸುವಂತೆ ಕೇಳಿಕೊಂಡರು. ಇಬ್ಬರು ಸಹೋದರರು ಮಹಾಪ್ರಭುಗಳ ಪಾದ ಕಮಲಗಳಿಗೆರಗಿ ತಮ್ಮ ಹೊರಟು ನಡವಳಿಕೆಗಾಗಿ ಕ್ಷಮೆ ಕೋರಿದರು. ಪಶ್ಚಾತ್ತಾಪಪಟ್ಟ ಆ ಇಬ್ಬರನ್ನು ಅನುಗ್ರಹಿಸಬೇಕೆಂದು ಶ್ರೀ ನಿತ್ಯಾನಂದರು ಮಹಾಪ್ರಭುಗಳಿಗೆ ನಿವೇದಿಸಿಕೊಂಡರು. ಇನ್ನು ಮುಂದೆ ತಮ್ಮೆಲ್ಲ ಪಾಪ ಕಾರ್ಯಗಳನ್ನು ವ್ಯಭಿಚಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕೆಂದು ಕರಾರಿನ ಮೇಲೆ ಮಹಾಪ್ರಭುಗಳು ಇಬ್ಬರು ಸಹೋದರರಿಗೂ ಕೃಪೆ ತೋರಲು ಸಮ್ಮತಿಸಿದರು. ಆ ಇಬ್ಬರು ತಮ್ಮ ದುರಾಚಾರ ದುಶ್ಚಟಗಳನ್ನು ತ್ಯಜಿಸುವ ಭರವಸೆ ನೀಡಿದರು. ದಯಾಳು ಮಹಾಪ್ರಭುಗಳು ಇದನ್ನು ಒಪ್ಪಿಕೊಂಡು ಅವರನ್ನು ಅಂಗೀಕರಿಸಿದರು. ಅನಂತರ ಅವರ ಹಿಂದಿನ ಪಾಪ ಕರ್ಮಗಳನ್ನು ಕುರಿತು ಪ್ರಸ್ತಾಪಿಸಲಿಲ್ಲ. ಇದು ಮಹಾಪ್ರಭು ಶ್ರೀ ಚೈತನ್ಯರ ವಿಶಿಷ್ಟ ಕರುಣೆ. ಈ ಯುಗದಲ್ಲಿ ಯಾರೊಬ್ಬರೂ ತಾನು ಪಾಪಮುಕ್ತ ಎಂದು ಹೇಳಿಕೊಳ್ಳಲಾಗದು. ಹೀಗೆ ಹೇಳಿಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಸದ್ಗುರುಗಳಿಂದ ದೀಕ್ಷೆ ಪಡೆದ ಬಳಿಕ ಪಾಪಕೃತ್ಯಗಳಲ್ಲಿ ತೊಡಗುವುದಿಲ್ಲ ಎಂಬ ಕರಾರಿನ ಮೇಲೆ ಮಹಾಪ್ರಭುಗಳು ಎಲ್ಲಾ ಬಗೆಯ ಪಾಪಿಷ್ಟರನ್ನು ಕ್ಷಮಿಸುತ್ತಾರೆ. ಈ ಇಬ್ಬರು ಸಹೋದರರ ಘಟನೆಯಲ್ಲೇ ಪಾಠ ಕಲಿಯುವಂತಹ ಅನೇಕ ಅಂಶಗಳಿವೆ. ಈ ಕಲಿಯುಗದಲ್ಲಿ ವಸ್ತುಶಃ ಎಲ್ಲಾ ಜನರು ಜಗಾಯಿ ಮತ್ತು ಮದಾಯಿಯ ಗುಣಗಳನ್ನು ಉಳ್ಳವರೇ. ಅವರು ತಮ್ಮ ಪಾಪ ಕಾರ್ಯಗಳ ಪ್ರತಿ ಪರಿಣಾಮಗಳಿಂದ ಮುಕ್ತರಾಗಬೇಕಾದರೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗತರಾಗಿ ರಕ್ಷಣೆ ಪಡೆಯಬೇಕು ಮತ್ತು ಆಧ್ಯಾತ್ಮಿಕ ದೀಕ್ಷೆಯ ಅನಂತರ ಶಾಸ್ತ್ರಗಳಲ್ಲಿ ನಿಷೇಧಿಸಲಾಗಿರುವ ವಿಷಯಗಳಿಂದ ದೂರ ಇರಬೇಕು. ಮಹಾಪ್ರಭುಗಳು ಶೀಲಾರೂಪ ಗೋಸ್ವಾಮಿಯವರಿಗೆ ಮಾಡಿದ ಬೋಧನೆಗಳಲ್ಲಿ ಈ ನಿಷೇಧ ನಿಯಮಗಳನ್ನು ವಿವೇಚಿಸಲಾಗಿದೆ. ತಮ್ಮ ಗೃಹಸ್ಥಾಶ್ರಮ ಜೀವನದಲ್ಲಿ ಮಹಾಪ್ರಭುಗಳು ಸಾಮಾನ್ಯವಾಗಿ ಮಹಾತ್ಮರಿಂದ ನಿರೀಕ್ಷಿಸಲಾಗುವ ಪವಾಡಗಳನ್ನು ಮೆರೆಯಲಿಲ್ಲ. ಆದರೆ ಒಮ್ಮೆ ಅವರು ಶ್ರೀನಿವಾಸ ಠಾಕೂರರ ಮನೆಯಲ್ಲಿ ಸಂಕೀರ್ತನೆಯು ಭರದಿಂದ ಸಾಗಿದ್ದಾಗ ಒಂದು ಅತ್ಯದ್ಭುತ ಪವಾಡವನ್ನು ತೋರಿಸಿದರು. ಭಕ್ತರು ಏನನ್ನು ತಿನ್ನಲು ಅಪೇಕ್ಷಿಸುತ್ತಾರೆಂದು ಮಹಾಪ್ರಭುಗಳು ಕೇಳಿದರು. ಭಕ್ತರು ಮಾವಿನ ಹಣ್ಣನ್ನು ತಿನ್ನಲು ಬಯಸುತ್ತಾರೆ ಎಂದು ಅವರಿಗೆ ತಿಳಿಸಲಾಯಿತು.
ಆಗ ಮಾವಿನ ಹಣ್ಣಿನ ಕಾಲವಲ್ಲವಾದರೂ ಮಹಾಪ್ರಭುಗಳು ಮಾವಿನ ಹೊಟ್ಟೆಯೊಂದನ್ನು ಕೊಡುವಂತೆ ಕೇಳಿದರು. ಮಾವಿನ ಹೊಟ್ಟೆಯೊಂದನ್ನು ತಂದಿದ್ದಾಗ ಅವರು ಅದನ್ನು ಶ್ರೀನಿವಾಸರ ಮನೆಯ ಅಂಗಳದಲ್ಲಿ ನೆಟ್ಟರು. ಒಡನೆಯೇ ಹೊಟ್ಟೆ ಮೊಳೆಯಲಾರಂಭಿಸಿತು. ಮೊಳೆದ ಅತ್ಯಲ್ಪ ಕಾಲದಲ್ಲಿ ಅದು ಮರವಾಗಿ ಬೆಳೆದು ಭಕ್ತರು ತಿನ್ನಲಾರದಷ್ಟು ಪಕ್ವ ಫಲಗಳಿಂದ ತುಂಬಿ ನಿಂತಿತು. ಆ ಮರವು ಶ್ರೀನಿವಾಸರ ಅಂಗಳದಲ್ಲಿಯೇ ಉಳಿಯಿತು. ಭಕ್ತರು ತಮಗಿಷ್ಟ ಬಂದಷ್ಟು ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೋದರು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ವ್ರಜಭೂಮಿಯ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ವಿಜಯಶ್ರೀ ಮಾತಾಜಿ, ಹರೇ ಕೃಷ್ಣ. ರುಜಭೂಮಿಯ ವೃಂದಾವನದ ಕನ್ಯೆಯರು ಶ್ರೀಕೃಷ್ಣನಲ್ಲಿ ತೋರುತ್ತಿದ್ದ ಪ್ರೀತಿ ವಾತ್ಸಲ್ಯಗಳ ಬಗ್ಗೆ ಮಹಾಪ್ರಭುಗಳಿಗೆ ತುಂಬಾ ಗೌರವ ಇತ್ತು. ಆ ಕನ್ಯೆಯರು ಶ್ರೀಕೃಷ್ಣನಿಗೆ ಸಲ್ಲಿಸುತ್ತಿದ್ದ ಶುದ್ಧ ಸೇವೆಯನ್ನು ಮೆಚ್ಚಿ ಒಮ್ಮೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನಾಮ ಸಂಕೀರ್ತನೆಯ ಬದಲು ಗೋಪಿಯರ ಪುಣ್ಯನಾಮ ಸಂಕೀರ್ತನೆ ಮಾಡಿದ್ದುಂಟು. ಈ ವೇಳೆಯಲ್ಲಿ ಮಹಾಪ್ರಭುಗಳ ಶಿಷ್ಯರೂ ಆಗಿದ್ದ ಕೆಲ ವಿದ್ಯಾರ್ಥಿಗಳು ಅವರನ್ನು ನೋಡಲು ಬಂದರು. ಮಹಾಪ್ರಭುಗಳು ಗೋಪಿಯರ ನಾಮ ಸಂಕೀರ್ತನ ಮಾಡುತ್ತಿರುವುದನ್ನು ಕಂಡು ಅವರು ಆಶ್ಚರ್ಯಚಕಿತರಾದರು. ಕೇವಲ ಅವಿವೇಕವೇ ಕಾರಣವಾಗಿ ಆ ವಿದ್ಯಾರ್ಥಿಗಳು ಮಹಾಪ್ರಭುಗಳು ಗೋಪಿಯರ ನಾಮ ಸಂಕೀರ್ತನೆ ಮಾಡುತ್ತಿರುವುದೇಕೆ ಎಂದು ಕೇಳಿದ್ದಲ್ಲದೆ ಶ್ರೀಕೃಷ್ಣನಾಮ ಸಂಕೀರ್ತನೆ ಮಾಡುವಂತೆ ಸಲಹೆ ಮಾಡಿದರು. ಭಾವಪರವಶರಾಗಿದ್ದ ಮಹಾಪ್ರಭುಗಳಿಗೆ ಅವಿವೇಕಿ ವಿದ್ಯಾರ್ಥಿಗಳಿಂದ ಧ್ಯಾನಭಂಗವಾಯಿತು. ಮಹಾಪ್ರಭುಗಳು ಅವರನ್ನು ದಂಡಿಸಿ ಓಡಿಸಿ ಬಿಟ್ಟರು. ವಿದ್ಯಾರ್ಥಿಗಳು ಮಹಾಪ್ರಭುಗಳ ವಯಸ್ಸಿನವರೇ ಆಗಿದ್ದರು. ಹೀಗಾಗಿ ಅವರು ಮಹಾಪ್ರಭುಗಳನ್ನು ತಮ್ಮ ಸಮಾನಾಸ್ಕಂದರೆಂದೇ ತಪ್ಪಾಗಿ ಭಾವಿಸಿದರು. ಅವರು ಸಭೆ ಸೇರಿ ಮಹಾಪ್ರಭುಗಳು ಇದೇ ರೀತಿ ಮತ್ತೆ ತಮ್ಮನ್ನು ದಂಡಿಸುವ ಧೈರ್ಯ ಮಾಡಿದರೆ ಪ್ರತಿರೋಧ ನಡೆಸುವ ತೀರ್ಮಾನ ಕೈಗೊಂಡರು. ಈ ಪ್ರಕರಣವು ಮಹಾಪ್ರಭುಗಳ ಬಗ್ಗೆ ಜನಸಾಮಾನ್ಯರು ಕೆಟ್ಟ ಮಾತುಗಳನ್ನಾಡಲು ಆಸ್ಪದ ಮಾಡಿಕೊಟ್ಟಿತು. ಇದು ಮಹಾಪ್ರಭುಗಳ ಗಮನಕ್ಕೆ ಬಂದಾಗ ಅವರು ಸಮಾಜದಲ್ಲಿ ಕಂಡು ಬರುವ ವಿವಿಧ ಬಗೆಯ ಜನಗಳ ಬಗ್ಗೆ ಆಲೋಚಿಸತೊಡಗಿದರು. ವಿಶೇಷವಾಗಿ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಕಾಮ್ಯಕರ್ಮಿಗಳು, ಯೋಗಿಗಳು, ಭಕ್ತೇತರರು ಹಾಗೂ ವಿವಿಧ ಬಗೆಯ ನಾಸ್ತಿಕರು ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುವುದನ್ನು ವಿರೋಧಿಸುತ್ತಾರೆಂಬುದು ಅವರ ಗಮನಕ್ಕೆ ಬಂತು. ಈ ಯುಗದ ಎಲ್ಲ ಪತಿತಾತ್ಮರ ವಿಮೋಚನೆಯೇ ನನ್ನ ಕಾರ್ಯೋದ್ದೇಶ. ಆದರೆ ಅವರು ನನ್ನನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸಿ ನನ್ನ ವಿರುದ್ಧ ಅಪರಾಧವೆಸಗಿದರೆ ಅವರಿಗೆ ಲಾಭವಾಗುವುದಿಲ್ಲ. ಅವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಜೀವನವನ್ನು ಪ್ರಾರಂಭಿಸ ಬಯಸಿದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಪ್ರಣಾಮಗಳನ್ನು ಅರ್ಪಿಸಲೇಬೇಕು ಎಂದು ಯೋಚಿಸಿದರು. ಹೀಗೆ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಲು ನಿರ್ಧರಿಸಿದರು. ಏಕೆಂದರೆ ಸನ್ಯಾಸಿಗಳನ್ನು ಗೌರವಿಸುವುದು ಜನಸಾಮಾನ್ಯರ ಪ್ರವೃತ್ತಿಯಾಗಿತ್ತು. 500 ವರ್ಷಗಳ ಹಿಂದೆ ಸಮಾಜದ ಸ್ಥಿತಿ ಈಗಿನಷ್ಟು ಕೀಳಾಗಿರಲಿಲ್ಲ. ಆ ಕಾಲದಲ್ಲಿ ಜನರು ಸನ್ಯಾಸಿಗೆ ಗೌರವ ತೋರುತ್ತಿದ್ದರು ಮತ್ತು ಸನ್ಯಾಸಿಗಳು ಸನ್ಯಾಸ ಆಶ್ರಮದ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸಾಶ್ರಮವನ್ನು ಅಷ್ಟಾಗಿ ಈ ಕಲಿಯುಗದಲ್ಲಿ ಸನ್ಯಾಸಾಶ್ರಮದ ನೀತಿ ನಿಯಮಗಳ ಪಾಲನೆ ಕೇವಲ ಕೆಲವು ಸನ್ಯಾಸಿಗಳಿಂದ ಮಾತ್ರ ಸಾಧ್ಯ ಎಂಬುದೇ ಇದಕ್ಕೆ ಕಾರಣವಾಗಿತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಜನಸಾಮಾನ್ಯರು ತಮಗೆ ಗೌರವ ತೋರುವ ಎಲ್ಲ ರೀತಿಯಲ್ಲಿ ಸನ್ಯಾಸಾಶ್ರಮ ಸ್ವೀಕರಿಸಿ ಆದರ್ಶ ಸನ್ಯಾಸಿಯಾಗಿರಲು ನಿರ್ಧರಿಸಿದರು. ಸನ್ಯಾಸಿಗೆ ಗೌರವ ತೋರಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಏಕೆಂದರೆ ಸನ್ಯಾಸಿ ಎಲ್ಲ ವರ್ಣಗಳು ಮತ್ತು ಆಶ್ರಮಗಳ ಪ್ರಭು ಎಂದೇ ಪರಿಗಣಿತನಾಗಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಇಲ್ಲಿಗೆ ಇವತ್ತಿನ ಮುಕ್ತಾಯ ಮಾಡುವ, ನಾಳೆ ಕಂಟಿನ್ಯೂ ಮಾಡುವ. ಓಕೆ, ನಾಳೆಗೆ ಸಂಪೂರ್ಣ ಆಗ್ಬೋದು ನಾನು ಅನ್ನಿಸ್ತೇನೆ. ನಾಳೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿಯವರೆಗೆ ಏನು ನೋಡಿದ್ರೆ ನಾನು ಡಿವೈಡ್ ಮಾಡ್ತೇನೆ ಪ್ಯಾರಾಗ್ರಾಫ್ ವೈಸ್. ಹಾಗೆ ನಾನು ಸ್ವಲ್ಪ ಅದ್ರ ಬಗ್ಗೆ ಮೊದಲು ನಾವು ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಮಹಾಪ್ರಭುವರ ಮನೆಗೆ ಅವನು ಭಗವಂತನಿಗೆ ಆ ಪ್ರಸಾದವನ್ನು ಇತ್ತ. ಆಗ ಮಗು ಬಂದು ಕೈ ಹಾಕುತ್ತೆ 1-2-3 ಸಾರಿ. ನಂತರವೂ ಇದು ಮಾಡ್ತದೆ. ಆದ್ರೆ ಆ ಕಥೆಯಲ್ಲಿ ಉಂಟು. ಮತ್ತೆ ಕೇಶವ ಕಾಶ್ಮೀರಿ ಅವರು ದೊಡ್ಡ ಪಂಡಿತರು, ಅವರಿಗೆ
ಒಂದು ವರ ಇತ್ತು ಚೈತನ್ಯ ಚರಿತಾಮೃತದಲ್ಲಿ, ತುಂಬಾ ಡೀಟೇಲ್ ಆಗಿದ್ರೆ ಕಥೆ ಬರುತ್ತೆ. ಅವರಿಗೆ ಸರಸ್ವತಿ ದೇವಿ ಒಂದು ವರ ಕೊಟ್ಟಿದ್ರು, ಅಂದ್ರೆ ಪಾಂಡಿತ್ಯದಲ್ಲಿ ಈ ಭೌತಿಕ ಜಗತ್ತಿನವರು ಯಾರು ನಿನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ನಂತರ ಅವರಿಗೆ ಇದ್ರಲ್ಲಿ ಅವರು ಸೋಲ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭು ಅವರು ಭಗವಂತ ಸಾಕ್ಷಾತ್. ನಂತರ ಅವರಿಗೆ ಆ ಕನಸಿನಲ್ಲಿ ಬರ್ತಾರೆ ಸರಸ್ವತಿ ದೇವಿ, ಹೇಳ್ತಾರೆ ಅವರು ನಿನ್ನನ್ನು ಯಾರು ಸೋಲಿಸಿದ್ದು ಆ ವ್ಯಕ್ತಿ ಈ ಭೌತಿಕ ಜಗತ್ತಿನವರಲ್ಲ, ಅದು ನನ್ನ ಸ್ವಾಮಿಯ ಸ್ವಾಮಿ. ಅಂದ್ರೆ ಸರಸ್ವತಿ ದೇವಿಯ ಸ್ವಾಮಿ ಯಾರು? ಬ್ರಹ್ಮಾಜಿಯ ಸ್ವಾಮಿ ಯಾರು? ಭಗವಂತ ಕೃಷ್ಣ, ಅದು ಅವರು. ಹಾಗೆ ನಂತರ ಅವರು ಹೇಳಿದ್ಮೇಲೆ ಕೇಶವ ಕಾಶ್ಮೀರಿ ಚೈತನ್ಯ ಮಹಾಪ್ರಭುವಿಗೆ ಶರಣಾಗ್ತಾರೆ. ಚೈತನ್ಯ ತುಂಬಾ ವಿಸ್ತಾರವಾಗಿ ಕಥೆ ಬರುತ್ತೆ. ಮತ್ತೆ ಜಗಾಯಿ ಮಾದಾಯಿ ಕೆಲವು ನಾವು ಸ್ಟೋರಿ ನೋಡಿದ್ವಿ. ನಾನು ಪ್ಯಾರಾಗ್ರಾಫ್ ವೈಸ್ ಡಿವೈಡ್ ಮಾಡ್ತೇನೆ. ನಮ್ಮ PDF ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ಓಕೆ, ಎಲ್ಲರೂ ಗ್ರೂಪ್ ಅಲ್ಲಿ ಆಡ್ ಮಾಡ್ಲಿಕ್ಕೆ ಹೇಳ್ತಾರೆ, ಆದ್ರೆ ಗ್ರೂಪ್ ಇರೋದು ಒಂದೇ. ನಾನು ಪ್ರೆಸಿಡೆಂಟ್ ಹತ್ರ ಕೇಳ್ತೇನೆ, ನಾಮಿನಿಸ್ಟರ್ ಪ್ರಭು ಹತ್ರ ಗ್ರೂಪ್ ನಾನು ಒಂದು ಕ್ರಿಯೇಟ್ ಮಾಡ್ತೇನೆ. ಹೊಸ್ತು ಕ್ರಿಯೇಟ್ ಮಾಡಿದ್ರೆ ನಾನು ಲಿಂಕ್ ನಾಳೆ ಶೇರ್ ಮಾಡ್ತೇನೆ. ನಾನು ನಿನ್ನೆ ಹೇಳಿದೆ ಗ್ರೂಪ್ ಕ್ರಿಯೇಟ್ ಮಾಡಿ, ನಂತರ ನಾವು ಭಾಗವತದೇ ಒಂದು ಗ್ರೂಪ್ ಮಾಡ್ಬೋದು. ಅದರಲ್ಲಿ ನಾನು ಎಲ್ಲರನ್ನ ಆಡ್ ಮಾಡ್ತೇನೆ, ಲಿಂಕ್ ನಾಳೆ ಕಳಿಸ್ತೀನಿ. ಈಗ ಒಂದೇ ಗ್ರೂಪ್ ಇರೋದು, ಅದ್ರ ಹೆಸರು ನಾನು ಹೇಳ್ತೇನೆ ಇಲ್ಲಿ. ಆ ಗ್ರೂಪ್ ಹೆಸರು ಪ್ರಭುಪಾದ ಬುಕ್ ರೀಡಿಂಗ್ ಅಂತ ಉಂಟು. ಅದೇ ಒಂದೇ ಗ್ರೂಪ್ ಅಲ್ಲಿ ನಾನು ಲಿಂಕ್ ಕಳಿಸುವುದು. ಅದನ್ನ ಕೊಟ್ಟಿದ್ದಾರೆ. 220 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ನಾನು ಗ್ರೂಪ್ ಕೇಳಿ ಕ್ರಿಯೇಟ್ ಮಾಡ್ತೆ, ಆಮೇಲೆ ನಾನು ನಾ ಪ್ಯಾರಾಗ್ರಾಫ್ ಡಿವೈಡ್ ಮಾಡಿ ನಾಳೆ ಮಾಡುವ. ಅದೇ ಈ ಪ್ರಸ್ತಾವನೆ, ಈ ಒಂದು PDF ನಾನು ಕಳಿಸ್ತೇವೆ, ಅದನ್ನ ನಾವು ಮ್ಯಾಕ್ಸಿಮಮ್ ಅಂದ್ರೆ 2 ಗಂಟೆಯಲ್ಲಿ ಓದಿ ಮುಗಿಸ್ಬೋದು. 2 ಗಂಟೆ, ಕಡಿಮೆ ಅಂದ್ರೆ ಬೇಗ 1:30 ಮುಗಿಸ್ಬೋದು. ಫಾಸ್ಟ್ ಓದ್ತಾ ಹೋದ್ರೆ ಅಷ್ಟು ಇದು ಉಂಟು ಅದರಲ್ಲಿ. ಓಕೆ, ಇಲ್ಲಿಂದ ಓಕೆ ಪೇಜ್ ನಂಬರ್ 15 ಇಲ್ಲಿವರೆಗೆ ಆಯ್ತು. ಓಕೆ, ಇಲ್ಲಿ ಈ ಪ್ಯಾರಾಗ್ರಾಫ್ ವರೆಗೆ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಇವತ್ತಿನ ಕ್ಲಾಸ್ ಅನ್ನ ನಾವು ಮುಕ್ತಾಯ ಮಾಡುವ. ಇದರಲ್ಲಿ ಆಚಾರ್ಯರು ಮೊದಲಾಗಿ ಇದ್ದಾರೆ. ಇದು ಬ್ರಾಹ್ಮ ತಾರಕ ನಾಮ, ಇಲ್ಲಿ ನಾವು ಇಲ್ಲೇ ನೋಡಿ ಆಯ್ತು. ನಾನು ತೋರಿಸ್ತೇನೆ ಅದು. ಓಕೆ, ಇಲ್ಲಿ ಓಕೆ, ಇದನ್ನ ತಾರಕ ಬ್ರಹ್ಮನಾಮ. ಇದರಿಂದ ನಾವು ಇದನ್ನ ಯಾರು ಜಪ ಮಾಡ್ತಾರೆ ಅವರು ಈ ಸಂಕೀರ್ತನ, ಓಕೆ, ಅವರು ಹೈಕ ಬಂಧನದ ಪತಿತಾತ್ಮರು. ನಾವೆಲ್ಲ ಪತಿತಾತ್ಮರು. ಅವರು ಹೈಕ ಬಂಧನದಿಂದ ಮುಕ್ತಿ ಪಡೆಯುವುದು ಸಾಧ್ಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಎಲ್ಲ ಶಾಸ್ತ್ರಗಳಲ್ಲಿ ಇದರ ವಿವರಣೆ ಉಂಟು. ನಾನು ಗ್ರೂಪ್ ಅಲ್ಲಿ ಸಹ ಒಂದು ಹಾಕಿದ್ದೇನೆ. ಇತಿ ಷೋಡಶಕಂ ನಾಮ್ನ ಕಲಿ ಕಲ್ಮಶ ನಾಶನಂ ನಾಥ ಪರತ್ರೋಪಾಯ ಸರ್ವವೇದೇಶು ದೃಶ್ಯತೆ. ಗ್ರೂಪ್ ಅಲ್ಲಿ ಕಲಿಸ್ತೇನೆ. ಇದನ್ನು ಬಿಟ್ಟು ಬ್ರಹ್ಮಾಜಿ, ಅದೇ 108 ಉಪನಿಷತ್ತು ಉಂಟು. ಅದರಲ್ಲಿ ಒಂದು ಉಪನಿಷತ್ನ ಹೆಸರು ಕಲಿ ಸಂತರಣ ಉಪನಿಷತ್ತು. ಬ್ರಹ್ಮಾಜಿ ಮತ್ತು ನಾರದರ ನಡುವೆ ಸಂವಾದ ನಡೆಯುವುದು ದ್ವಾಪರ ಯುಗದ ಅಂತ್ಯದಲ್ಲಿ. ಅದರಲ್ಲಿ ಇದನ್ನ ಹೇಳಿದ್ದಾರೆ, ಈ ಮಹಾಮಂತ್ರವನ್ನ. ಓಕೆ, ನಾನು ಜಪ ಶೇರ್ ಮಾಡ್ತೇನೆ. ಎಲ್ಲರೂ ಜಪ ಮಾಡಿ ಇವತ್ತಿನ ಕ್ಲಾಸ್ ಅನ್ನ ಮುಕ್ತಾಯ ಮಾಡುವ. ನಾಳೆ ಅದನ್ನ ಪೂರ್ತಿ ಮಾಡ್ಬೋದು. ಮತ್ತೆ ನಾವು 1ನೇ ಅಧ್ಯಾಯಕ್ಕೆ ಹೋಗ್ಬೋದು. ಓಕೆ, ಋಷಿಗಳ ಪ್ರಶ್ನೆಗಳು ಅಲ್ಲಿಂದ ಸ್ಟಾರ್ಟ್ ಮಾಡುವ. ಓಕೆ, ನಾನು ಜಪ ಶೇರ್ ಮಾಡ್ತೇನೆ. ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಸೆಕೆಂಡ್ ಕಾಣ್ತದಲ್ಲ ಎಲ್ಲರಿಗೂ? ಸ್ಕ್ರೀನ್ ಕಾಣಿಸ್ತದಲ್ಲ? ಕಾಣುತ್ತೆ. ಕಾಣುತ್ತೆ. ಕೃಷ್ಣ ಹರೇ ಕೃಷ್ಣ 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 ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 कृष्ण हरे 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 राम 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 हरे कृष्ण हरे कृष्ण हरे 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 राम 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 हरे कृष्ण हरे कृष्ण हरे 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 राम 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 हरे कृष्ण हरे कृष्ण हरे 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 राम 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 हरे कृष्ण हरे कृष्ण हरे 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 राम 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 हरे कृष्ण हरे कृष्ण कृष्ण हरे 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 राम 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 हरे
Krishna Hare Krishna 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 Hare 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 Ram 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 Hare 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 Krishna Hare Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Hare Krishna 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 Hare 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 Ram Hare Krishna 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 Hare 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 Ram Hare Krishna 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 Hare 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 Ram Hare Krishna 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 Hare 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 Ram Hare Krishna 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 Hare 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 Ram Hare Krishna 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 Hare 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 Ram Hare Krishna 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 Hare 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 Ram Hare
हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे हरे ಎಲ್ಲರಿಗೂ ಹರೇ ಕೃಷ್ಣ.